ನಮಸ್ಕಾರ ವೀಕ್ಷಕರೇ, ಚಂದಿರಾನ ಅಂಗಳದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಚಂದ್ರಯಾನ 2 ಅನ್ನುವಂಥದ್ದು ಭಾರತದ ಬಾಹ್ಯಾಕಾಶ ಸಂಸ್ಥೆಯ ಒಂದು ಮಹತ್ತರವಾದ ಯೋಜನೆ, ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳ್ಬೋದು. ಈಗಾಗಲೇ ಹೇಳಿದ ಹಾಗೆ ವಿಕ್ರಮ್ ಲ್ಯಾಂಡರ್ ಅನ್ನುವಂಥದ್ದು ಏನಿದೆ, ಸಂವಹನವನ್ನು ಕಳೆದುಕೊಂಡಿದೆ ಅನ್ನುವಂಥ ಒಂದು ವಿಚಾರವೊಂದನ್ನು ಬಿಟ್ಟರೆ 95% ಈ ಒಂದು ಯೋಜನೆ ಅನ್ನುವಂಥದ್ದು ಯಶಸ್ವಿಯಾಗಿದೆ. ಇದಲ್ಲದೆ ಈಗಾಗಲೇ ಹೇಳಿದ ಹಾಗೆ ಆರ್ಬಿಟರ್ನ ಒಂದು ಸಂಪರ್ಕವನ್ನು ಕಳೆದುಕೊಂಡಿರುವಂತಹ ಲ್ಯಾಂಡರ್ ಏನಿದೆ, ಸೊ ಮುಂಬರುವಂತಹ ಒಂದು 13 ಅಥವಾ 12 ದಿನಗಳಲ್ಲಿ ಇದು ಮತ್ತೆ ಸಂವಹನವನ್ನು ಪಡೆದುಕೊಳ್ಬೇಕು. ಇಲ್ಲವಾದಲ್ಲಿ ಬಹುತೇಕವಾಗಿ ಈ ಒಂದು ವಿಕ್ರಮ್ ಲ್ಯಾಂಡರ್ನ ವಿಚಾರದಲ್ಲಿ ಒಂದು ವೈಫಲ್ಯತೆಯನ್ನು ಬಿಟ್ಟರೆ ಆರ್ಬಿಟರ್ ಅನ್ನುವಂಥದ್ದು ಏನಿದೆ ಸತತವಾಗಿ ಇನ್ನೂ 7 ವರ್ಷಗಳ ಕಾಲ ಚಂದ್ರನ ಮೇಲ್ಮೈಯಲ್ಲಿ ಅಧ್ಯಯನವನ್ನ ಮಾಡುವಂಥದ್ದನ್ನ ಒಂದು ಶಕ್ತಿಯನ್ನ ಪಡೆದುಕೊಂಡಿರುವಂಥದ್ದು. ಇದಲ್ಲದೆ ಈಗಾಗಲೇ ಹೇಳಿದ ಹಾಗೆ ಭಾರತದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು. ಯಾಕಂದ್ರೆ ಯಾವುದೇ ದೇಶಗಳು ಪ್ರಯತ್ನ ಮಾಡದಿರುವಂತಹ ಒಂದು ಪ್ರಯೋಗವನ್ನ ಭಾರತ ಮಾಡಿದೆ ಅಂತ ಹೇಳ್ಬೋದು. ಸೊ ಚಂದ್ರನ ಒಂದು ಮೇಲ್ಮೈ ಏನಿದೆ, ದಕ್ಷಿಣ ಧ್ರುವವನ್ನ ಸಂಚಾರ ಮಾಡಿ ಅಲ್ಲಿ ಅಧ್ಯಯನವನ್ನ ಮಾಡಿ ಅಲ್ಲಿರುವಂತಹ ಒಂದು ಸೌರಮಂಡಲದ ಉಗಮ ಏನಿದೆ ಇದರ ಕುರಿತಾದ ಮಾಹಿತಿಯನ್ನ ಪಡೆಯುವಂತಹ ಒಂದು ಅತ್ಯುತ್ತಮವಾದ ಯೋಜನೆಯಾಗಿತ್ತು. ಆದರೆ ಅಂತಿಮ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಭಾರತೀಯರು ಬೇಸರ ಪಡುವಂತಹ ಒಂದು ವಿಚಾರ ಕೂಡ ನಡೆದಿತ್ತು. ಸೊ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಹೋಗ್ಬೋದು. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮೊಂದಿಗೆ ಈ ಕುರಿತಾಗಿ ಚರ್ಚೆಯನ್ನ ಮಾಡೋದಕ್ಕೆ ಉಡುಪಿ MGM ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಜಯ್ ಅವರಿದ್ದಾರೆ. ಮೊದಲಾಗಿ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಸ್ ಸರ್, ಈಗಾಗಲೇ ಹೇಳಿದ ಹಾಗೆ ಭಾರತಕ್ಕೆ ಇದು ಮಹತ್ವಾಕಾಂಕ್ಷಿ ಯೋಜನೆ. ಆ ಒಂದು ರಾತ್ರಿ ಇಡೀ ಪ್ರಪಂಚ ಕಣ್ಣು ಬಿಟ್ಟು ಕಾಯ್ತಾ ಇತ್ತು. ನಿದ್ದೆ ಗೆಟ್ಟಿರುವುದಲ್ಲ ಅಂಥದ್ದಲ್ಲ, ನಿದ್ದೆ ಬರೆದಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂದ್ರೆ ಅಷ್ಟರ ಮಟ್ಟಿನ ಒಂದು ಕುತೂಹಲ ಅನ್ನುವಂಥದ್ದಲ್ಲಿ ಸೃಷ್ಟಿಯಾಗಿತ್ತು. ಸೊ ಚಂದ್ರಯಾನವನ್ನ ಕೈಗೊಂಡಿದೆ ಭಾರತ ಬಾಹ್ಯಾಕಾಶ ಸಂಸ್ಥೆ. ಸೊ ಚಂದ್ರಯಾನ ಅನ್ನುವಂಥದ್ದು ಯಾಕೆ ತುಂಬಾ ಮುಖ್ಯವಾಗಿರುವಂಥದ್ದು? ಈ ಚಂದ್ರನ ವಿಶೇಷತೆ ಏನು? ಈಗ ಆಗ್ತಾ ಇರುವಂತಹ ಒಂದು ಅಧ್ಯಯನದಿಂದ ಆಗುವಂತಹ ಲಾಭ ಅನ್ನುವಂಥದ್ದು ಏನು ಅಂತ? ವೀಕ್ಷಕರಿಗೆಲ್ಲ ನಮಸ್ಕಾರ. ಚಂದ್ರ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ತರಹ ಕಂಡು ಬಂದಿದ್ದಾನೆ. ಸಣ್ಣ ಮಕ್ಕಳಿಗೆ ತಾಯಂದಿರು ಊಟ ಮಾಡಿಸುವಾಗ ಆಕಾಶ ನೋಡು, ಚಂದ್ರ ನೋಡು, ಹೋಗ್ತಾ ಇದ್ದಾನೆ, ಇಲ್ಲದೆ ಇದ್ರೆ ಅವನಿಗೆ ತಿನ್ನಿಸ್ಬಿಡ್ತೀನಿ ಅಂತ ಅಂದ್ಕೊಂಡು ಮಗು ಕೇಳ್ತಾನೆ. ಒಬ್ಬ ಪ್ರೇಮಿ ಚಂದ್ರನ ತನ್ನ ಪ್ರೀತಿಯ ಹೆಂಡತಿಯನ್ನ ಚಂದ್ರನಿಗೆ ಹೋಲಿಸ್ತಾರೆ. ಚಂದ್ರನಿಗೆ ಹೋಲಿಸ್ತಾರೆ ಅಂತಂದ್ರೆ ಅದರ ಅರ್ಥ ಚಂದ್ರ ತುಂಬಾ ಚೆನ್ನಾಗಿ ಇದ್ದಾನೆ ಅನ್ನುವ ಅರ್ಥದಲ್ಲಿ ಅದನ್ನ ಹೇಳುವುದು. ಕೆಲವರು ತಮಾಷೆಗೆ ಚಂದ್ರನ ಮೇಲೆ ಕಲೆಗಳಿದೆ, ಅದೇ ತರಹ ಹೆಂಡತಿ ಅಂತಾನು ತಮಾಷೆಗೆ ಹೇಳ್ತಾರೆ. ಅದು ಅಲ್ಲ ನಿಜವಾಗ್ಲು. ಮನುಷ್ಯ ಯಾವಾಗ ಪ್ರಪಂಚನ ದೃಷ್ಟಿಸಿ ನೋಡೋದನ್ನ ಕಲ್ತನೋ ಆವಾಗಿಂದಾನೂ ಕೂಡ ಚಂದ್ರ ಒಂದು ಇಂಪಾರ್ಟೆಂಟ್ ವಸ್ತುವಾಗೇ ಇದ್ದಾನೆ. ಇದರಲ್ಲಿ ಕೆಲವು ಸಣ್ಣ ಸಣ್ಣ ಸೈನ್ಸ್ ವಿಷಯಗಳನ್ನು ಶುರುವಿನಲ್ಲಿ ಹೇಳಿ ಆಮೇಲೆ ನಾನು ಚಂದ್ರಯಾನಕ್ಕೆ ಬರ್ತೀನಿ. ಒಂದು ವಿಷಯ ನಾವು ತಿಳ್ಕೋಬೇಕಾದದ್ದು ಅಂತಂದ್ರೆ, ಪ್ರಪಂಚದಲ್ಲಿ ಬೇರೆ ಬೇರೆ ವಸ್ತುಗಳು ನಮಗೆ ಕಾಣಿಸುವುದು ಯಾತಕ್ಕೆ ಅಥವಾ ಹೇಗೆ? ಪ್ರಪಂಚದಲ್ಲಿ ವಸ್ತುಗಳು ನಮಗೆ ಕಾಣಿಸುವುದು ಅಂತಂದ್ರೆ ಅದು ಬಿಕಾಸ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಲೈಟು ಒಂದು ವಸ್ತುವಿನ ಮೇಲೆ ಬೀಳುತ್ತೆ, ಆ ವಸ್ತು ಬಿದ್ದ ಬೆಳಕನ್ನ ಪ್ರತಿಫಲಿಸುತ್ತೆ, ಆದ್ದರಿಂದ ನಮಗೆ ಆ ವಸ್ತು ಗೋಚರ ಆಗತ್ತೆ. ಅದರಲ್ಲಿ 2 ತರಹದ ರಿಫ್ಲೆಕ್ಷನ್ ಹೇಳ್ತಾರೆ, ರೆಗ್ಯುಲರ್, ಇರೆಗ್ಯುಲರ್. ನಮಗೆ ಬೇಡ ಅದು. ಇರೆಗ್ಯುಲರ್ ಅಂದ್ರೆ ಯಾವುದೇ ವಸ್ತು ನಮಗೆ ಕಾಣಿಸುತ್ತೆ ಅಂತ ಆದರೆ ಅದಕ್ಕೆ ಕಾರಣ ರಿಫ್ಲೆಕ್ಷನ್. ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಆ ಚಂದ್ರನಿಂದ ಪ್ರತಿಫಲಿತವಾದ ಬೆಳಕನ್ನು ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಹೇಳುವಾಗ ಆಕಾಶದಲ್ಲಿ ಅನಂತ ಕಾಯಗಳಿದೆ ಅಂತ ಹೇಳ್ತೀವಿ. ಮನುಷ್ಯ ಆಕಾಶ ನೋಡೋದಕ್ಕೆ ಶುರು ಮಾಡಿದಾಗಲಿಂದ ಅವುಗಳ ಬಗ್ಗೆ ರೆಗ್ಯುಲರ್ ಸ್ಟಡೀಸ್ ತುಂಬ ಮುಂಚಿಂದ ಹಾಕ್ಕೊಂಬಂದಿದೆ. ಅದರಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಸಾವಿರಾರು ವರ್ಷಗಳ ಮುಂಚೆನೇ ಕೂಡ ಬೇರೆ ಬೇರೆ ಆಕಾಶಕಾಯಗಳದ್ದು ಮತ್ತು ಚಂದ್ರನದ್ದು ಇನ್ ಪರ್ಟಿಕ್ಯುಲರ್ ಗ್ರಹಣಗಳು ಹೇಳಿದಾಗ ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಏನು ಹೇಳಿದೆ ಅದು ಕರಾರುವಕ್ಕಾಗಿ ಆಗ್ತಾ ಇದೆ. ಅದರಲ್ಲಿ ಏನೂ ಇದಿಲ್ಲ, ಕರೆಕ್ಟಾಗಿ ಆಗುತ್ತೆ. ಆದರೆ ಇದನ್ನೆಲ್ಲ ಮಾಡಿದ್ದು
ಹೇಗೆ ಅಂತಂದರೆ ಹಿಂದಿನ ಕಾಲದವರು ಬೈ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಸ್. ಅವುಗಳ ದೂರ ಎಷ್ಟು ಅಂತ ಹೇಳಿದ್ರೆ ಭೂಮಿಯ ಮೇಲೆ ಇರುವ ದೂರಕ್ಕೂ ನಾವು ಮಾಮೂಲಿ ಟ್ರಾವೆಲ್ ಮಾಡುವ ಡಿಸ್ಟೆನ್ಸ್ಗೂ ಈ ಆಕಾಶಕಾಯಗಳ ಡಿಸ್ಟೆನ್ಸ್ಗೂ ಅರ್ಥಾರ್ಥ ಸಂಬಂಧ ಇಲ್ಲ. ಹಾಗಾಗಿ ನಾವು ಯಾವುದೇ ಒಂದು ಆಕಾಶಕಾಯದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಮಗೆ ಗೊತ್ತಿರುವ ಮೆಥಡ್ ಅಂತಂದರೆ ನೇರವಾಗಿ ಅಲ್ಲಿಗೆ ಹೋಗಿ ನೋಡ್ಬೋದು. ಡೆಲ್ಲಿ ಹೇಗಿದೆ ಅಂತ ನೋಡಬೇಕಾದ್ರೆ ನಾವು ಡೆಲ್ಲಿಗೆ ಹೋದರೆ ಮಾತ್ರ ಅದರದ್ದು ಪೂರ್ತಿ ಕರೆಕ್ಟಾದ ಚಿತ್ರಣ ಸಿಗುವುದಕ್ಕೆ ಸಾಧ್ಯ. ಆದರೆ ಈ ಆಕಾಶಕಾಯಗಳಲ್ಲಿ ನಮ್ಮದು ಒಂದು ಸಣ್ಣ ಸೌರವ್ಯೂಹ ಅಂತ ಕನ್ಸಿಡರ್ ಮಾಡಿದ್ರೆ ಭೂಮಿಗೆ ಅತೀ ಹತ್ತಿರದಲ್ಲಿರುವ ಆಕಾಶಕಾಯ ಅಂದರೆ ಚಂದ್ರ. ಅದು ಎಷ್ಟು ಹತ್ತಿರ ಇದೆ ಅಂತಂದರೆ ನಮ್ಮ ಪಕ್ಕದ ಮನೆ ಎಷ್ಟು. ನಮ್ಮ ಪಕ್ಕದ ಮನೆ ಎಷ್ಟು ದೂರದಲ್ಲಿದೆ ಅಂತಂದರೆ ಸುಮಾರು 3,84,000 ಕಿಲೋಮೀಟರ್ ಇದೆ. ನಮಗೆ ಪ್ರಪಂಚದಲ್ಲಿ ಈವಾಗ ಗೊತ್ತಿರುವ ಹಾಗೆ ಅತಿ ವೇಗವಾಗಿ ಚಲಿಸುವುದು ಅಂತಂದರೆ ಬೆಳಕಿನ ಕಿರಣಗಳು, ಅದಕ್ಕಿಂತ ಜಾಸ್ತಿ ಇಲ್ಲವೇ ಇಲ್ಲ. ಸೊ ಆ ಲೆಕ್ಕದಲ್ಲಿ ಹೇಳಿದ್ರೆ ಭೂಮಿಯಿಂದ ಅಥವಾ ಚಂದ್ರನಿಂದ ಒಂದು ಕಿರಣ ಹೊರಟು ಅಂತಂದರೆ ನಮಗೆ ತಲುಪುವುದಕ್ಕೆ ಹೆಚ್ಚು ಕಮ್ಮಿ 1 ಸೆಕೆಂಡ್ ಬೇಕು. ಅಂದರೆ ಭೂಮಿಯ ಮೇಲ್ಮೈಗೆ ಚಂದ್ರನಿಂದ ಹೊರಟ ಕಿರಣಗಳು ತಲುಪಬೇಕಾದ್ರೆ ಅದು ವೆಲಾಸಿಟಿ ಆಫ್ ಲೈಟ್, ನಿಯರ್ಲಿ 1 ಸೆಕೆಂಡ್. ನಾನು ಯಾಕೆ ಇದನ್ನು ಇಷ್ಟು ಹೇಳ್ತಾ ಇದ್ದೀನಿ ಅಂತಂದರೆ ನಿಜವಾಗ್ಲೂ ನಮಗೆ ಹೊರಗಡೆ ಪ್ರಪಂಚದ ವಿಶ್ವದ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಮ ಪಕ್ಕದ ಮನೆಯಲ್ಲಿರುವ ಚಂದ್ರನ ಬಗ್ಗೆಯೂ ಗೊತ್ತಿಲ್ಲ. ಅದರ ಬಗ್ಗೆ ಜಾಸ್ತಿ ತಿಳಿದುಕೊಳ್ಳುವುದು ಹೇಗೆ, ಅದರದ್ದು ಏನು ವಿಶೇಷಗಳು ಅಂತನ್ನುವುದನ್ನು ಒಂದು ಸ್ವಲ್ಪ ನಿಧಾನಕ್ಕೆ ಮಾತಾಡ್ಬೋದು ಅಂತ ಅನಿಸುತ್ತೆ. ನಾನು ನಮಗೆ ಗೊತ್ತಿರುವ ಹಾಗೆ ಇವಾಗ ಚಂದ್ರನದ್ದು ವಿಶೇಷತೆಗಳು ಅಂತ ಅಂದರೆ ನಿಜವಾಗಲೂ ಚಂದ್ರ ಭೂಮಿಯ ಸುತ್ತ ಸುತ್ತುತ್ತಾ ಇದ್ದಾನೆ. ಚಂದ್ರ ಮತ್ತು ಭೂಮಿ ಎರಡೂ ಕೂಡ ಸೂರ್ಯನ ಸುತ್ತ ಸುತ್ತುತ್ತಾ ಇದೆ. ಅಂದರೆ ಇದು ಭೂಮಿ ಅಂತ ಅಂದ್ಕೊಂಡ್ರೆ, ಇದು ಚಂದ್ರ ಅಂತ ಅಂದ್ಕೊಂಡ್ರೆ, ಭೂಮಿ ಚಂದ್ರನ ಸುತ್ತ ಸುತ್ತುತ್ತೆ, ಅದರ ಜೊತೆಗೆ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಅನ್ನುವುದು ಇಂಪಾರ್ಟೆಂಟ್. ಇದಕ್ಕೆ ಉದಾಹರಣೆ ಅಂತಂದರೆ ನಾವು ಒಂದು ಬ್ಯಾಲೆ ಡ್ಯಾನ್ಸ್ ಅಂತ ಅನ್ಕೋಬೋದು. ನಾನು ಒಬ್ಬ ವ್ಯಕ್ತಿಯನ್ನು ಎದುರುಗಡೆ ನೋಡ್ತಾ ಇದ್ದೀನಿ, ನಾನೂ ತಿರುಗ್ತಾ ಇದ್ದೀನಿ, ನೀವು ತಿರುಗ್ತಾ ಇದ್ದೀರಾ. ನಾವಿಬ್ಬರು ಒಂದೇ ಸ್ಪೀಡಲ್ಲಿ ತಿರುಗ್ತಾ ಇದ್ದರೆ ನಾನು ನಿಮ್ಮ ಮುಖ ಮಾತ್ರ ನೋಡುವುದಕ್ಕೆ ಸಾಧ್ಯ. ಅದರ ಜೊತೆಗೆ ನೀವು ಕೂಡ ತಿರುಗ್ತಾ ಇದ್ದೀರಾ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಹಾಗಾಗಿ ನಿಜವಾಗಲೂ ನಮಗೆ ಇಲ್ಲಿಯ ತನಕ ಚಂದ್ರನ ಒಂದು ಮೇಲ್ಮೈ ಮಾತ್ರ ಗೊತ್ತಾಗಿದೆ. ಅದನ್ನು ಪರ್ಸೆಂಟೇಜ್ ಹೇಳುವಾಗ ಕೆಲವು ಸಲ 51% ಅಂತಾರೆ, 59% ಅಂತ ಹೇಳ್ತಾರೆ. ಏನಾದರೂ ಕೂಡ 40ಕ್ಕಿಂತ ಜಾಸ್ತಿ ಭಾಗ ನಮಗೆ ಚಂದ್ರನ ವಿಷಯ ಗೊತ್ತಿಲ್ಲ. ಇನ್ನೊಂದು ಸೈಡಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಅಂತಂದರೆ ನಾವು ಚಂದ್ರನನ್ನು ನೋಡುವಾಗ ಚಂದ್ರನ ಮೇಲ್ಮೈ ಇವಾಗ ಹೇಗೆ ಕಾಣಿಸ್ತಾ ಇದೆಯೋ ಅದೇ ತರಹ ಸಾಮಾನ್ಯವಾಗಿ ಯಾವಾಗ ನೋಡಿದ್ರು ಅದೇ ಕಾಣಿಸುತ್ತೆ. ಅದನ್ನು ನೋಡಿದಾಗ ಕೆಲವರು ಮೊಲದ ಆಕಾರ ಅಂತಾರೆ, ಕರ್ನಾಟಕದ ಶೇಪಲ್ಲಿದೆ ಅಂತ ಅಂತಾರೆ. ಅದೇ ಕಾಣಿಸುತ್ತೆ ಹೊರತು ಇನ್ನೊಂದು ಮಗ್ಗಲಿನಲ್ಲಿ ಏನಿದೆ ಅದು ಇಲ್ಲಿಯ ತನಕ ಗೊತ್ತಿಲ್ಲ. ಯಾರು ಅಂತ ಪ್ರಯೋಗಕ್ಕೆ ಕೈ ಹಾಕಿಲ್ಲ ಅಂತ. ಅದೇ ಇದು ಶುರು ಆಗಿದ್ದು ನಿಜವಾಗ್ಲೂ ಒಂದು 4 ಜನ ಹೋಗೇ ಇಲ್ಲ ಅಂತ ಅನ್ನೋ ಹಾಗಿಲ್ಲ. ಆದರೆ ಅದರ ವಿಷಯ ಜಾಸ್ತಿ ಗೊತ್ತಿಲ್ಲ ಅಂತ ಧೈರ್ಯವಾಗಿ ಹೇಳ್ಬೋದು. ಅದರ ಜೊತೆಗೆ ಇನ್ನೊಂದು ಈ ಪ್ರೋಸೆಸ್ ಆಗುವುದಕ್ಕೆ ಇದಕ್ಕೆ ಟೈಡಲ್ ಲಾಕಿಂಗ್ ಅಂತ ಕರಿತೀವಿ. ಟೈಡಲ್ ಲಾಕಿಂಗ್ ಅಂತಂದರೆ ಭೂಮಿಗೆ ಚಂದ್ರನ ಯಾವತ್ತೂ ಒಂದೇ ಫೇಸ್ ಕಾಣಿಸ್ತಾ ಇದೆ, ಇನ್ನೊಂದು ಫೇಸ್ ಕಾಣಿಸ್ತಾ ಇಲ್ಲ. ಆದ್ದರಿಂದ ಅದನ್ನು ಡಾರ್ಕ್ ಸೈಡ್ ಅಂತಲೂ ಕೂಡ ಕರಿತೀವಿ. ಅದರ ಬಗ್ಗೆ ಏನೂ ಗೊತ್ತಿಲ್ಲ ನಮಗೆ. ಮತ್ತು ಇನ್ನು ಚಂದ್ರನ ಬಗ್ಗೆ ಕೆಲವು ಮುಖ್ಯವಾದ ವಿಷಯಗಳು, ಕೆಲವು ಸಲ ಮುಖ್ಯ ಅಂತ ಅನ್ಬೋದು, ಕೆಲವು ಸಲ ವಿಚಿತ್ರ ಅಂತಲೂ ಕೂಡ ಹೇಳ್ಬೋದು ಅದರದ ಬಗ್ಗೆ. ಇಷ್ಟು ದಿನ ಪ್ರಪಂಚ ಸೃಷ್ಟಿಯಾದ ಮೇಲೆ ನಿಜವಾಗಲೂ ನಮ್ಮ ವಿಶ್ವ ಸೃಷ್ಟಿ ಹೆಂಗಾಯಿತು ಅಂತ ಗೊತ್ತಿಲ್ಲ. ನಾವು ಹೇಗೆ ಸೃಷ್ಟಿಯಾದ್ವಿ ಅಂತ ಗೊತ್ತಿಲ್ಲ.
ನಮ್ಮ ಚಂದ್ರ ಪಕ್ಕದ ಮನೆಯವನು ಅವ್ರು ಹೆಂಗೆ ಸೃಷ್ಟಿಯಾದ ಅಂತ ಗೊತ್ತಿಲ್ಲ. ಸೊ ಇದರ ಮೂಲ ಉದ್ದೇಶ ನಾವು ಅಲ್ಲಿಗೆ ಹೋದರೆ ಅಲ್ಲಿಯ ಮೇಲ್ಮೈ ನೋಡಿದ್ರೆ ಅಲ್ಲಿ ಕೆಲವು ಪ್ರಯೋಗಗಳನ್ನು ನಡೆಸಿದ್ರೆ ನಮಗೆ ಚಂದ್ರನ ಬಗ್ಗೆ, ಭೂಮಿಯ ಬಗ್ಗೆ ಹೆಚ್ಚು ತಿಳ್ಕೊಂಡಿದ್ದೇವೆ, ಚಂದ್ರನ ಬಗ್ಗೆ ಏನೂ ತಿಳಿದಿಲ್ಲ, ಅದರ ಬಗ್ಗೆ ತಿಳ್ಕೋಬಹುದು ಅಂತನ್ನುವುದು ಮೂಲಭೂತವಾದ ಅನುಕೂಲ ಅಂತ ಹೇಳಬಹುದು. ಅದರ ಜೊತೆಗೆ ಚಂದ್ರನ ಬಗ್ಗೆ ಹೇಳಬೇಕು ಅಂತಂದರೆ ಸಾಮಾನ್ಯವಾಗಿ ಸಮುದ್ರದ ಉಬ್ಬರ ಇಳಿತಗಳು ಚಂದ್ರನಿಂದ ಆಗುತ್ತೆ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಅಂತಂದರೆ ಭೂಮಿಯಿಂದ ಚಂದ್ರ ದೂರ 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 ಹೋಗ್ತಾ ಇದ್ದಾನೆ ಅಂತನ್ನುವುದನ್ನು ಎಕ್ಸ್ಪೆರಿಮೆಂಟ್ ಮುಖಾಂತರನೂ ಕೂಡ ಆಗಿದೆ, ಅದು ಕಂಡುಹಿಡಿದಿದ್ದಾರೆ ಅದನ್ನು. ಮತ್ತು ಅದರದ್ದು ಇನ್ನು ವಿಶೇಷ ಅಂತಂದರೆ ಭೂಮಿಯ ಮೇಲೆ ಒಬ್ಬ ಮನುಷ್ಯ ಎಷ್ಟು ತೂಗ್ತಾನೆ ಅಂತ ಲೆಕ್ಕ ಹಾಕಿದ್ರೆ ಚಂದ್ರನ ಮೇಲೆ ಹೋದರೆ ಅಷ್ಟು ತೂಗಲ್ಲ, ಅವನ ಭಾರ ಕಮ್ಮಿ ಆಗುತ್ತೆ. ಇದು ಯಾಕೆ ಹೀಗಾಗುತ್ತೆ ಅಂತಂದರೆ ಮುಖ್ಯವಾಗಿ ಭೂಮಿಯ ಮಾಸ್, ದ್ರವ್ಯರಾಶಿ ಅಂತ ಕರೀಬೋದು, ಚಂದ್ರನ ಮಾಸ್ ಅದು ಮತ್ತೆ ಅದು ತುಂಬ ವ್ಯತ್ಯಾಸ ಇದೆ. ಈ ವ್ಯತ್ಯಾಸ ಇರುವುದರಿಂದಾನೇ ನಾವು ಭೂಮಿಯಲ್ಲಿ ಆರಾಮವಾಗಿ ಬದುಕೊಂಡಿದ್ದೀವಿ. ಚಂದ್ರನ ಮೇಲೆ ಭಾರ ಕಮ್ಮಿ ಅಂತ ಹೇಳಿದೆ. ಭೂಮಿಗೆ ಮಾಸ್ ಜಾಸ್ತಿ ಇರುವುದರಿಂದ, ಗ್ರಾವಿಟೇಷನಲ್ ಪುಲ್ ಜಾಸ್ತಿ ಇರುವುದರಿಂದ ಭೂಮಿಯಲ್ಲಿ ವಾತಾವರಣ ಇದೆ. ಇದು ಇನ್ನೊಂದು ತುಂಬ ಮುಖ್ಯವಾಗಿ ತಿಳ್ಕೋಬೇಕಾದ ವಿಷಯ. ಚಂದ್ರನ ಮೇಲ್ಮೈ ಮೇಲೆ ವಾತಾವರಣ ಇಲ್ಲ. ವಾತಾವರಣ ಇಲ್ಲ ಅಂತಂದರೆ ಏನು ಇಲ್ಲವೇ ಇಲ್ಲ ಅಂತನೂ ಅರ್ಥ ಅಲ್ಲ, ತುಂಬ ಕಮ್ಮಿ ಇದೆ. ಆದ್ದರಿಂದ ಆಲ್ಮೋಸ್ಟ್ ಇಲ್ಲ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ ಅದರಲ್ಲಿ. ಮತ್ತು ಭೂಮಿಯ ಮೇಲೆ ಈ ಆಟಮ್ಸು ಮಾಲಿಕ್ಯೂಲ್ಸ್ಗಳೆಲ್ಲ ಯಾವಾಗಲೂ ಕೂಡ ಒಂದು ಗೊತ್ತಾದ ವೆಲಾಸಿಟಿನಲ್ಲಿ ಮೂವ್ ಆಗ್ತಾನೇ ಇರುತ್ತೆ. ಭೂಮಿಯಲ್ಲಿ ಈ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅದನ್ನು ಕನ್ಸಿಡರ್ ಮಾಡಿ ಎಸ್ಕೇಪ್ ವೆಲಾಸಿಟಿ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದನ್ನು ಕನ್ಸಿಡರ್ ಮಾಡಿದ್ರೆ ಭೂಮಿಯ ಮೇಲೆ ಎಸ್ಕೇಪ್ ವೆಲಾಸಿಟಿ ಅಥವಾ ಭೂಮಿಗೆ ಎಸ್ಕೇಪ್ ವೆಲಾಸಿಟಿ ನಿಯರ್ಲಿ 11 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಚಂದ್ರನಂದು ಕನ್ಸಿಡರ್ ಮಾಡಿದ್ರೆ ಅದು 2.4 ಅಂತ ಹೇಳ್ಬೋದು ರಫ್ ಆಗಿ, 2.4 ಕಿಲೋಮೀಟರ್ ಪರ್ ಸೆಕೆಂಡ್. ಅದರ ಅರ್ಥ ಏನು ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ತಗೊಂಡು ಮೇಲಕ್ಕೆ ಎಸೆದ್ರೆ ಅದನ್ನು ಸ್ವಲ್ಪ ದೂರ ಹೋಗಿ ವಾಪಸ್ ಬರುತ್ತೆ, ಇನ್ನೂ ಸ್ವಲ್ಪ ಜೋರಾಗಿ ಎಸೆದ್ರೆ ಮೇಲಕ್ಕೆ ಹೋಗುತ್ತೆ, ವಾಪಸ್ ಬರುತ್ತೆ. ಅದೇ ತರಹ ನಾನು ಒಂದು ವಸ್ತುವನ್ನು ತಗೊಂಡು 1 ಸೆಕೆಂಡಿಗೆ 11.8 ಕಿಲೋಮೀಟರ್ ಹೋಗುವಷ್ಟು ಎಸೆದರೆ ವಸ್ತು ವಾಪಸ್ ಬರಲ್ಲ. ಚಂದ್ರನ ಮೇಲೆ ಅದೇ 2.38 ಕಿಲೋಮೀಟರ್ ಸಾಕು. ಚಂದ್ರನ ಮೇಲೆ ವಾತಾವರಣ ಇಲ್ಲ ಅನ್ನುವುದಕ್ಕೆ ಇದು ಮೂಲಭೂತವಾದ ಕಾರಣ. ಹಾಗಾಗಿ ಭೂಮಿಯ ಮೇಲ್ಮೈನಲ್ಲಿರುವ ವಾತಾವರಣ ಚಂದ್ರನ ಮೇಲ್ಮೈ ಪೂರ್ತಿಯಾಗಿ ಬೇರೆ ಆಗಿದೆ. ಆ ವಾತಾವರಣನೇ ಇಲ್ಲದೆ ಇರುವುದರಿಂದ ಅಲ್ಲಿ ಜೀವಿಗಳಿರುವ ಸಾಧ್ಯತೆ ಇಲ್ಲ ಅಂತನ್ನುವುದು ಮೊದಲು ಮುಖ್ಯವಾಗಿ ನಾವು ಕಂಡುಕೊಂಡಿರೋದು. ಮನುಷ್ಯ ಬದುಕಬೇಕಾದರೆ ಆಕ್ಸಿಜನ್ ಬೇಕು. ಆಕ್ಸಿಜನ್ಗೆ ಈ ಎಸ್ಕೇಪ್ ವೆಲಾಸಿಟಿ ಅದು ಕಮ್ಮಿ ಅಂದರೆ ಭೂಮಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ. ಆದ್ದರಿಂದ ಭೂಮಿಯಲ್ಲಿ ಆಕ್ಸಿಜನ್ ಇದೆ. ಚಂದ್ರನ ಮೇಲೆ ಆಕ್ಸಿಜನ್ ಇಲ್ಲ. ಯಾಕೆ ಅಂತಂದರೆ ಅದರ ಎಸ್ಕೇಪ್ ವೆಲಾಸಿಟಿ ಜಾಸ್ತಿ ಚಂದ್ರನಿಗಿಂತ. ಹಾಗಾಗಿ ಚಂದ್ರನ ಮೇಲೆ ವಾತಾವರಣನೇ ಇಲ್ಲ, ಆಕ್ಸಿಜನ್ ಇಲ್ಲ. ಹಾಗಾಗಿ ಚಂದ್ರನ ಮೇಲೆ ಜೀವಿಗಳು ಇಲ್ಲ ಅಂತನ್ನುವುದು ಒಂದು ಮಾಮೂಲಿ, ನಾವು ಅಂದ್ಕೊಂಡಿರುವ ಹಾಗೆ ಈ ಜೀವಿಗಳು ಇಲ್ಲ. ಮತ್ತು ಇನ್ನೊಂದು ಮುಖ್ಯವಾದದ್ದು ಅಂತಂದರೆ ಪ್ರತಿಯೊಂದು ಜೀವಿ ನಾವು ಅಂದ್ಕೊಂಡಿರುವ ಹಾಗೆ ಬದುಕಬೇಕು ಅಂತಂದರೆ ನೀರಿನ ಅಂಶ ಬೇಕೇ ಬೇಕು. ಆ ನೀರಿನ ಅಂಶ ಚಂದ್ರನ ಮೇಲೆ ಇದೆಯಾ ಇಲ್ವಾ? ಜೀವಿ ಅಂತನ್ನುವುದು ಒಂದು ಫಸ್ಟ್ ಪಾಯಿಂಟು. ಅದು ಆದ ಮೇಲೆ ನೀರು. ಸೊ ಯಾವುದೇ ಒಂದು ಅನ್ಯ ಆಕಾಶಕಾಯಗಳು ಅಂತಂದರೆ ಮೊದಲು ಸಾಮಾನ್ಯವಾಗಿ ನೀರಿದೆಯಾ ಅಂತನ್ನುವುದು ನೋಡೋದು. ಅದರ ಮೂಲ ಉದ್ದೇಶ ನಿಜವಾಗ್ಲೂ ನೀರೇ ಅಲ್ಲ, ಅದರಿಂದ ಬರುವ ಜೀವಿಗಳಿದೆಯಾ ಇಲ್ವಾ ಅಂತನ್ನುವುದು ನೋಡೋದು. ಸೊ ಚಂದ್ರನ ವಿವರಗಳನ್ನು ತಿಳ್ಕೋಬೇಕು ಅಂತಂದಾಗ ಮೊದಲು ಇದು ತುಂಬ ಮುಖ್ಯವಾದ ಪಾಯಿಂಟ್ ಆಗುತ್ತೆ.
ಸೊ ಒಂದು ಪ್ರಶ್ನೆ ಅಂದರೆ ಈಗ ಪ್ರಮುಖವಾಗಿ ಭೂಮಿಯ ಉಗಮವಾಗುವಂಥ ಸಂದರ್ಭದಲ್ಲೂ ಕೂಡ ಬ್ಯಾಕ್ಟೀರಿಯಾ ಅನ್ನುವಂಥ ಒಂದು ವಿಚಾರ ಆಗಿರ್ಬೋದು, ಕೆಲವು ಕೀಟಾಣುಗಳಾಗಿರ್ಬೋದು, ಜೈವಿಕ ವಸ್ತುಗಳು, ಇಂಥದ್ದೇನಾದರೂ ಇದೆಯಾ ಚಂದ್ರನಲ್ಲಿ? ಇಲ್ಲ, ಅದೇ ಇನ್ನೂ ಗೊತ್ತಾಗಿಲ್ಲ, ಇನ್ನೂ ಕೂಡ ಗೊತ್ತಾಗಿಲ್ಲ. ನೀರಿನ ಅಂಶ ಇದೆ ಅಂತನ್ನುವುದೇ ಇನ್ನೂ ಅನುಮಾನಾಸ್ಪದವಾಗಿದೆ. ನಾನು ಮಧ್ಯದಲ್ಲಿ ಹೇಳಿ ಇದು ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ದಟ್ ಈಸ್ $1 million ಕ್ವಶನ್. ಅದಕ್ಕೋಸ್ಕರನೇ ಇಷ್ಟು ಎಲ್ಲ ದೇಶದವರು ಅಲ್ಲಿ ಹೋಗಿ 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 ಬಂದು ಏನಿದೆ ಅಂತ ನೋಡ್ಕೊಂಡು ಬರ್ತಾ ಇರೋದು. ಮತ್ತೆ ನೀವು ಇದೇ ಹೇಳಿದ್ರಲ್ಲ, ಉಗಮ, ಭೂಮಿ ಹೇಗಾಯಿತು, ಚಂದ್ರ ಹೇಗಾಯಿತು ಅಂತ ಅನ್ನುವುದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಭೂಮಿಯಲ್ಲಿ ಯಾವ ತರಹ ಸ್ಟ್ರಕ್ಚರ್ ಇದೆ ಅಂದರೆ ಇನ್ನರ್ ಸ್ಟ್ರಕ್ಚರ್, ಅದೇ ತರಹ ಚಂದ್ರನಲ್ಲಿ ಇದೆಯಾ, ಅಲ್ಲಿ ಯಾವ ತರಹ ಇದೆ ಅಂದ್ರೆ ಖಗೋಳ ಭೂಗೋಳ ಅನ್ನುವಂಥದ್ದು. ಹೌದು, ಅಂತಂದ್ರೆ ಚಂದ್ರನ ಸರ್ಫೇಸ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತನ್ನುವುದು ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಅದನ್ನ ತಿಳ್ಕೊಳ್ಳುವುದಕ್ಕೋಸ್ಕರ ಈ ಚಂದ್ರನ ಮೇಲೆ ಹೋಗುವುದಕ್ಕೆ ಶುರು ಆಯಿತು. ಸುಮಾರು 60-70 ದಶಕದಲ್ಲಿ ಚಂದ್ರನಿಂದ ಕಲ್ಲು ತಗೊಂಡ್ಬಂದಿದ್ದು, ಅದು ಮಧುಲು ಚಂದ್ರನ ಮೇಲೆ ಹೋಗಿ ಮನುಷ್ಯ ಕಾಲಿಟ್ಟಿದ್ದು. ಸೊ ಇಲ್ಲಿಯ ತನಕ ಸುಮಾರು 12 ಜನ ಚಂದ್ರನ ಮೇಲೆ ಕಾಲಿಟ್ಟಿದ್ದಾರೆ. ಆದರೆ ಎಲ್ಲರೂ ಕೂಡ ಅಮೆರಿಕಾದವರೇ, ಎಲ್ಲರೂ ಕೂಡ ಅಮೆರಿಕಾದವರೇ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು. ಆ ನಿಟ್ಟಿನಲ್ಲಿ ಭಾರತ ಹಿಂದೆ ಬಿದ್ದಿಲ್ಲ ಅಂತನ್ನುವುದಕ್ಕೆ ಮೊದಲು ನಾವು ಭಾರತೀಯ ಇಸ್ರೋ ಸಂಸ್ಥೆಯನ್ನು ಪ್ರತಿಯೊಬ್ಬರು ಕೂಡ ಅಭಿನಂದನೆ ಮಾಡಲೇಬೇಕಾಯಿತು. ಇದು ಫಸ್ಟ್ ಪಾಯಿಂಟ್. ಅಂತಂದರೆ ಕೆಲವರು ಹೇಳ್ತಾರೆ ಈ ತರಹ ಹೋಗುವುದರಿಂದ ಏನು ಅನುಕೂಲ ಆಗತ್ತೆ, ಇದಕ್ಕೆ 198 ಕೋಟಿ ರೂಪಾಯಿ ಖರ್ಚಾಗೋಗಿದೆ, ಇಲ್ಲೇ ಇಷ್ಟು ಜನ ಬಡತನದಿಂದ ನರಳ್ತಾ ಇದ್ದಾರೆ, ಅದಕ್ಕೆ ಯಾಕೆ ಅಷ್ಟು ಖರ್ಚು ಮಾಡಬೇಕು ಅಂತ. ಆದರೆ ಎಲ್ಲನೂ ಕೂಡ ದುಡ್ಡು ಕಾಸಿಂದಾನೇ ನೋಡುವುದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಬದುಕಿರಬೇಕಾದ್ರೆ ಮನುಷ್ಯನಿಗೆ ಊಟ ತಿಂಡಿಯ ಜೊತೆಗೆ ತಲೆಗೂ ಸ್ವಲ್ಪ ಕೆಲಸ ಇದ್ದರೆ ಮಾತ್ರ ಅವನು ಸರಿಯಾಗಿ ಬದುಕುವುದಕ್ಕೆ ಸಾಧ್ಯ. ಅಧ್ಯಯನ ಅಂತನ್ನುವುದು ಇರಲೇಬೇಕು. ಆವಾಗ ಮಾತ್ರ ಮನುಷ್ಯ ಜೀವಂತವಾಗಿರುವುದಕ್ಕೆ ಸಾಧ್ಯ. ಇವಾಗ ಈ ತರಹ ಎಲ್ಲ ಮಾತಾಡೋರಿಗೆ ನಾವು ಕೇಳ್ಬೋದು, ಹಂಗಾರೆ ಕ್ರಿಕೆಟ್ ಆಡ್ತಾರೆ, ಕ್ರಿಕೆಟ್ ಆಡುವುದರಿಂದ ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಅದರಿಂದ ಏನಾಗುತ್ತೆ ಹೇಳಿದ್ರೆ ತಪ್ಪಾಗುತ್ತೋ ಏನೋ. ಒಂದು ಪಿಕ್ಚರ್ಗೆ 1000 ಕೋಟಿಗಳು ಖರ್ಚು ಮಾಡೋರು ಇದ್ದಾರೆ, 100-200 ಕೋಟಿಗಳಿಗೆ ಲೆಕ್ಕ ಇಲ್ಲ, ಹಂಗಾಗಿದೆ ಅದರದ್ದು. ಅದರಿಂದ ಕಡಿಮೆ ವೆಚ್ಚದಲ್ಲಿ ಆಗಿರುವಂತಹ. ಹೌದು, ಇದು ನಮ್ಮ ಭಾರತದ ಇಸ್ರೋ ವಿಜ್ಞಾನಿಗಳನ್ನು ಅಭಿನಂದನೆ ಮಾಡಬೇಕಾದ್ದು ಮೊದಲು ಕರ್ತವ್ಯ. ಸೊ ಹಾಗಾಗಿ ನಾನು ಶುರುವಿನಲ್ಲೇ ಹೇಳ್ತೀನಿ, ಇದರಲ್ಲಿ ಮೊದಲು ಅನುಕೂಲ ಏನು ಅಂತಂದರೆ ಅಥವಾ ಇದರ ಉಪಯೋಗ ಏನು ಅಂತ ಹೇಳಿದಾಗ ನಾವು ಚಂದ್ರನ ಬಗ್ಗೆ ತಿಳಿಯುವುದರಿಂದ, ಚಂದ್ರನ ಸರ್ಫೇಸ್ ಬಗ್ಗೆ ತಿಳಿಯುವುದರಿಂದ, ಚಂದ್ರ ಯಾವ ರೀತಿ ಉಗಮ ಆಗಿರಬಹುದು ಅನ್ನುವುದು ಮೊದಲು ಗೊತ್ತಾಗತ್ತೆ. ಚಂದ್ರನ ಉಗಮ ಕರೆಕ್ಟಾಗಿ ಗೊತ್ತಾದರೆ ಅಥವಾ ಆದಿ ಯಾವ ತರಹ ಹುಟ್ಟಿತು ಅಂತ ಗೊತ್ತಾದರೆ ಬೇರೆ ಆಕಾಶಕಾಯಗಳು ಯಾವ ತರಹ ಹುಟ್ಟಿರಬಹುದು ಅನ್ನುವುದನ್ನು ಕಂಡುಹಿಡಿಯಬಹುದು. ಹಾಗಾಗಿ ಫಸ್ಟ್ ಪಾಯಿಂಟ್ ನಾನು ಇಲ್ಲಿ ಹೇಳುವುದು, ಚಂದ್ರಯಾನ ಅಥವಾ ಮನುಷ್ಯ ಇರಲಿ ಮನುಷ್ಯ ಇಲ್ಲದೆ ಇರಲಿ ಯಾವುದಾದ್ರೂ ಕೂಡ ಚಂದ್ರಯಾನ ದಯವಿಟ್ಟು ಯಾರದ್ದೇ ಮನಸ್ಸಿನಲ್ಲಿ ವೇಸ್ಟ್ ಅಂತನ್ನುವುದು ಬರಬಾರದು. ಇದು ಪ್ರತಿಯೊಬ್ಬ ಭಾರತೀಯ ತಿಳ್ಕೋಬೇಕಾದ ವಿಷಯ ಅಂತ ನನಗೆ ಫಸ್ಟ್ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಭೂಮಿಯಿಂದ ಚಂದ್ರನ ಮೇಲೆ ಹೋಗೋದು ಅಂತಂದರೆ ಇದೆಲ್ಲ ಶುರುವಾಗಿದ್ದು ಪುರಾಣ ಕಥೆಗಳಲ್ಲೆಲ್ಲ ಬೇರೆ ಬೇರೆ ಥರ ಇದೆ. ಅದ್ರ ಬಗ್ಗೆ ನಾವು ಗಮನ ಕೊಡೋದೇ ಬೇಡ. ನಾವು ತಿಳ್ಕೊಂಡಿರುವ ಹಾಗೆ ಈಗಿನ ವಿಜ್ಞಾನ ಶುರುವಾಗಿದ್ದು ಕೇವಲ ಒಂದು 400-500 ವರ್ಷಗಳಿಂದ ಮಾತ್ರ. ಅದಕ್ಕಿಂತ ಹಿಂದೆ ಮನುಷ್ಯ ಏನು ತಿಳ್ಕೊಂಡಿದ್ನೋ ಅದು ಎಲ್ಲದಕ್ಕೂ ಕೂಡ ಪ್ರಯೋಗಗಳ ಮುಖಾಂತರನೇ ಎಲ್ಲನೂ ಅವನು ತಿಳ್ಕೊಂಡಿದ್ದ ಅಂತ ಏನೂ ಇಲ್ಲ. ಅಸ್ಟ್ರಾನಮಿ ವಾಸ್ ಡೆವಲಪ್ಡ್. ಅಸ್ಟ್ರಾಲಜಿ ಪದ ಮಾತಾಡೋದೇ ಬೇಡ. ಅಸ್ಟ್ರಾಲಜಿ ಭವಿಷ್ಯ ಹೇಳುವುದಕ್ಕೆ ಸೂರ್ಯ ಚಂದ್ರ ಗುರು ಅದೆಲ್ಲ ದಯವಿಟ್ಟು ಇಲ್ಲಿ ತರುವುದೇ ಬೇಡ. ಅದಕ್ಕೂ ಇದಕ್ಕೂ ಸಂಬಂಧನೇ ಬೇಡ. ನಾವು ಚಂದ್ರನ ಮೇಲೆ ಹೋಗಬೇಕಾದ್ರೆ ಏನೇನು ತಯಾರಿ ಆಗಬೇಕು
ಅಂತನ್ನುವುದು ಶುರು ಆಗಿದ್ದು ಕಳೆದ 1940-50ರಲ್ಲಿ ಶುರುವಾಗಿದ್ದು. ಸೊ ಇದು ಶುರುವಾಗುವುದಕ್ಕೆ ಒಂದು ಲೆಕ್ಕದಲ್ಲಿ ಬರೀ ಫಿಸಿಕ್ಸ್ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಬರೀ ಇಂಜಿನಿಯರಿಂಗ್ ಅಂದರೆ ತಪ್ಪಾಗತ್ತೆ, ಬರೀ ಏರೋನಾಟಿಕ್ಸ್ ಅಂದರೆ ತಪ್ಪಾಗತ್ತೆ. ವಿಜ್ಞಾನದ ಬೇರೆ ಬೇರೆ ಭಾಗಗಳಿಂದ ಡೆವಲಪ್ ಮಾಡಿಕೊಂಡು ಬಂದಿರೋದು ಇದನ್ನು. ಈ ಸೆಂಡಿಂಗ್ ದಿ ವೆಹಿಕಲ್ ಇನ್ ಟು ಸ್ಪೇಸ್ ಅಂತಂದರೆ ಇಟ್ಸ್ ನಾಟ್ ಎನ್ ಈಸಿ ಥಿಂಗ್, ತುಂಬ ಕಷ್ಟವಾದದ್ದು. ಸಾಧ್ಯ ಆದರೆ ಒಂದು ಕೆಲವು ಹೇಳ್ತೀನಿ ಉದಾಹರಣೆಗಳನ್ನು. ನೀವೆಲ್ಲರೂ ಕೂಡ ಸಾಮಾನ್ಯವಾಗಿ ಉಡಾವಣೆಯ ಸಮಯದಲ್ಲಿ ಅದನ್ನು ನೋಡಿರಬಹುದು. ಅದು ಯಾವ ತರಹ ಮೇಲಕ್ಕೆ ಹೋಗುತ್ತೆ ಅಂತಂದರೆ ಅದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಅಥವಾ ಇನ್ನು ಸುಲಭವಾಗಿ 8ನೇ ಕ್ಲಾಸ್ 9ನೇ ಕ್ಲಾಸಿನ ಮಕ್ಕಳಿಗೆ ಹೇಳುವ ತರಹ ಹೇಳೋದು ಅಂತಂದರೆ ಜೆಟ್ ಪ್ರಿನ್ಸಿಪಲ್. ಯಾವುದೇ ಒಂದು ವಸ್ತುನ ಹಿಂದಕ್ಕೆ ಒದ್ದರೆ ಅದರಿಂದ ರಿಯಾಕ್ಷನ್ ಬಂದು ವಸ್ತು ಮುಂದಕ್ಕೆ ಹೋಗುತ್ತೆ. ರಾಕೆಟ್ ಮೇಲಕ್ಕೆ ಹೋಗಬೇಕಾದರೆ ರಾಕೆಟಿನ ಹಿಂಭಾಗದಿಂದ ಗ್ಯಾಸ್ಗಳನ್ನು ಉರಿಸಿಸ್ತಾರೆ. ಆ ಗ್ಯಾಸು ಉರಿದು ಹಿಂದೆ ಬರುವ ರಭಸದಿಂದ ರಾಕೆಟ್ ಮೇಲಕ್ಕೆ ಹೋಗುತ್ತೆ. ಸೊ ಇಲ್ಲಿಂದಾನೇ ಸ್ಟಾರ್ಟ್ ನಿಜವಾದ ಸ್ಪೇಸ್ ಸೈನ್ಸ್ ಅಂತಂದರೆ. ಅದನ್ನು ಯಾವ ರೇಟಿನಲ್ಲಿ ಇಂಧನವನ್ನು ಉರಿಸಬೇಕು, ಯಾವ ಇಂಧನವನ್ನು ಉರಿಸಬೇಕು, ಎಷ್ಟು ಇಂಧನವನ್ನು ಉಪಯೋಗಿಸಿದರೆ ಎಷ್ಟು ದೂರಕ್ಕೆ ಹೋಗಬಹುದು, ಇದು ಎಲ್ಲನೂ ಕೂಡ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೋಬೇಕಾದದ್ದು. ಎವ್ರಿಥಿಂಗ್ ದಿ ಪೀಪಲ್ ಹ್ಯಾವ್ ಡನ್ ಇಂಡಿಜಿನಿಯಸ್ಲಿ. ಇದು ಪ್ರತಿಯೊಂದು ಕೂಡ ಸ್ಟಾರ್ಟಿಂಗ್ ಫ್ರಮ್ ದಿ ಕ್ರಿಯೋಜೆನಿಕ್ಸ್. ಕ್ರಿಯೋಜೆನಿಕ್ಸ್ ಅಂತಂದರೆ ಅಲ್ಲಿ ಒಳಗಡೆ ಹಾಕುವಾಗ ಬೇರೆ ಬೇರೆ ತರಹದ ಇಂಧನಗಳನ್ನು ಕೂಡ ತುಂಬಿಸ್ತಾರೆ. ಲೋ ಟೆಂಪರೇಚರ್ ಇದ್ದಾಗ ಬೇರೆ 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 ತರಹದ ಇಂಧನಗಳನ್ನು ಯಾಕೆ ಉಪಯೋಗಿಸ್ತಾರೆ ಏನು ಅಂತ ಅನ್ನೋದಲ್ಲಿ ಅದೇ ಬೇರೆ ಭಾಗ ಬರುತ್ತೆ ಅದು. ಸೊ ಆ ತರಹದ ಎಲ್ಲನೂ ಕೂಡ ಭಾರತೀಯರೇ ಸ್ವಂತಿಕೆಯಿಂದ ಮಾಡಿದ್ದಾರೆ ಅಂತ ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ಕೋಬೇಕಾದ ವಿಷಯ. ಇನ್ನು ಭೂಮಿಯಿಂದ ಮೇಲಕ್ಕೆ ಹೋಗೋದು ಅಂತಂದರೆ ಭೂಮಿಗೆ ಸುಮಾರು ಒಂದೊಂದು ಇದರಲ್ಲಿ ಒಂದೊಂದು ತರಹ ಹೇಳ್ತಾರೆ 500-600 ಕಿಲೋಮೀಟರ್ನಷ್ಟು ಅಟ್ಮಾಸ್ಫಿಯರ್ ಅಂತೂ ಇದೆ. ಅಟ್ಮಾಸ್ಫಿಯರ್ ಅಂತಂದರೆ ಕೆಳಗಡೆ ಅಟ್ಮಾಸ್ಫಿಯರ್ ಏರಿನ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಮೇಲಕ್ಕೆ ಹೋಗ್ತಾ 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 ಕಮ್ಮಿ ಆಗುತ್ತೆ. ನಾನು ಶುರುವಿನಲ್ಲಿ ಹೇಳಿದೆ ಆ ಎಸ್ಕೇಪ್ ವೆಲಾಸಿಟಿ, ವಿಮೋಚನಾ ವೇಗ ಅಂತಂದರೆ 11 ಕಿಲೋಮೀಟರ್ 11 ಪಾಯಿಂಟ್, ಅದರ ಬಗ್ಗೆ ತುಂಬ ಇದು ಮಾಡೋದೇನು ಬೇಡ. 11 ಕಿಲೋಮೀಟರ್ಗಿಂತ ಜಾಸ್ತಿ ವೇಗದಲ್ಲಿ ಹೋದರೆ ವಸ್ತುಗಳು ವಾಪಸ್ ಬರಲ್ಲ. ವಸ್ತುಗಳು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಬಿಟ್ಟು ಮೇಲಕ್ಕೆ ಹೋಗುತ್ತೆ ಅಂತನ್ನುವುದು ಇಂಪಾರ್ಟೆಂಟ್. ಆದರೆ ಇಲ್ಲಿ ಇನ್ನೊಂದು ತಿಳ್ಕೋಬೇಕಾದದ್ದು ಅಂತಂದರೆ ಒಂದು ವಸ್ತುವಿಗೆ 15 ಕಿಲೋಮೀಟರ್ ಪರ್ ಸೆಕೆಂಡಿಂದ ಮೇಲಿಂದ ಎಸ್ದು ಬಿಟ್ರೆ ರಾಕೆಟ್ ಹೊಟ್ಟೋಗುತ್ತೆ, ಹಾಗಾಗಲ್ಲ. ರಾಕೆಟ್ ಸೈನ್ಸ್ ಅಂತಂದರೆ ಮೊದಲು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಮೊದಲು ಮೇಲಕ್ಕೆ ಹೋಗಬೇಕು, ಮೊದಲು ಇಲ್ಲಿಂದ ಮೇಲಕ್ಕೆ ಹೋಗಬೇಕು. ಆಮೇಲೆ ಇದು ರಾಕೆಟ್ ಅಂತ ಅನ್ನಿಸ್ಕೊಂಡಿದ್ದು ಸೀದಾ ಎಲ್ಲಿಗೋ ಹೋದರೆ ಪ್ರಯೋಜನ ಇಲ್ಲ, ಹಾಗಾಗಬಾರ್ದು. ಇಲ್ಲಿಂದ ಮೇಲಕ್ಕೆ ಹೋಗಿ ಇಲ್ಲಿ ತಿರುಗಿ ಬೆಂಡಾಗಿ ಭೂಮಿಯ ಸುತ್ತ ಫಸ್ಟು ಸುತ್ತಲೇಬೇಕು. ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತುವಿನ ಸುತ್ತ ಪೂರ್ತಿ ಸುತ್ತುತ್ತಾನೇ ಇದ್ದರೆ ಅದಕ್ಕೆ ಆರ್ಬಿಟ್ ಅಂತ ಕರಿತೀವಿ ಅಷ್ಟೇ. ಇದು ಇನ್ನೊಂದು ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕಾದದ್ದು. ಒಂದು ವಸ್ತುವಿನ ಸುತ್ತ ಇನ್ನೊಂದು ವಸ್ತು ಸುತ್ತುತ್ತಾ ಇದೆ ಅಂತಂದರೆ ಆ ಇಮ್ಯಾಜಿನರಿ ಪಾತ್ಗೆ ಆರ್ಬಿಟ್ ಅಂತ ಕರಿಬಹುದು. ಈ ವೇಗ ಜಾಸ್ತಿ ಆದ ಹಾಗೆ ವಸ್ತುಗಳು ಭೂಮಿಯ ಗುರುತ್ವಾಕರ್ಷಣದಿಂದ ದೂರ ದೂರ ಹೋಗುತ್ತೆ. ಬೇರೆ ವಿಷಯ ಹೇಳಕ್ಕೆ ಹೋಗಲ್ಲ, ನಮ್ಮ ಈ ಚಂದ್ರಯಾನ 2 ವಿಶೇಷ 1 ಮತ್ತು 2 ಎರಡು ಕೂಡ ಹೇಳ್ಬೋದು. ಇದರಲ್ಲಿ ಹೇಗಾಗಿದ್ದು ಅಂತಂದರೆ ಶುರುವಿನಲ್ಲಿ ಭೂಮಿಯಿಂದ ರಾಕೆಟನ್ನು ಮೇಲಕ್ಕೆ ಕಳಿಸಿ ಮೊದಲು ಭೂಮಿಯ ಸುತ್ತುತ್ತಾ ಇರುವ ಹಾಗೆ ಮಾಡಿದರು. ಇದು ಸಾಮಾನ್ಯವಾಗಿ ಸಣ್ಣ ಕ್ಲಾಸ್ನಲ್ಲಿ ಹೇಳುವಾಗ ಸರ್ಕಲಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ನಿಜವಾಗ್ಲೂ ಸರ್ಕಲ್ ಅಲ್ಲ, ಅದು ಈ ಮೊಟ್ಟೆ ಆಕಾರದಲ್ಲಿ
ಎಲಿಪ್ಟಿಕಲ್ ಅಂತ ಹೇಳ್ತೀವಿ. ಭೂಮಿ ಯಾವುದೋ ಒಂದು ವಸ್ತು, ಈ ವಸ್ತು ಭೂಮಿಯ ಸುತ್ತ ಸರ್ಕಲ್ನಲ್ಲೇ ಸುತ್ತುತ್ತಾ ಇದ್ದರೆ ಅದು ಸರ್ಕ್ಯುಲರ್ ಆರ್ಬಿಟ್. ಒಂದು ಸಲ ಇದನ್ನು ಆರ್ಬಿಟ್ನಲ್ಲಿ ಹಾಕಿ ಬಿಟ್ಟರೆ ಆಮೇಲೆ ನಾವು ಏನೂ ಮಾಡಬೇಕಾಗಿಲ್ಲ. ವಸ್ತು ಅದಾಗದೆ ಅಲ್ಲೇ ಸುತ್ತುತ್ತಾನೇ ಇರುತ್ತೆ, ಸ್ವಯಂಚಾಲಿತವಾಗಿ ಸುತ್ತುತ್ತಾ ಇರುತ್ತೆ. ಸೊ ಈ ಚಂದ್ರನ ಮೇಲೆ ಕಳಿಸಬೇಕಾದಾಗ ನಾವು ಏನು ಮಾಡಿದ್ದು ಅಂತಂದರೆ, ಶುರುವಿನಲ್ಲಿ ಹೇಳಿದೆ ಭೂಮಿ ಮತ್ತು ಚಂದ್ರನ ನಡುವೆ 3 ಲಕ್ಷ ಕಿಲೋಮೀಟರ್ ಅಂತ ಅನ್ಕೊಂಡು ಚಿಲ್ಲರೆ ಬೇಡ, 3,84,200 ಚಿಲ್ಲರೆ ಕಿಲೋಮೀಟರ್. ಮೊದಲು ಭೂಮಿಯ ಸುತ್ತುವ ಹಾಗೆ ಮಾಡಿದ್ರು. ಆಮೇಲೆ ಈ ಥರ ತೋರಿಸ್ತೀನಿ, ಸುತ್ತುವ ಹಾಗೆ ಮಾಡಿದ್ರು. ಆಮೇಲೆ ಅದನ್ನು ದೀರ್ಘವೃತ್ತ ಮಾಡಿದ್ರು. ದೀರ್ಘವೃತ್ತ ಅಂತಂದರೆ ಎಲಿಪ್ಟಿಕಲ್ ಆರ್ಬಿಟ್. ಇದು ದೊಡ್ಡದಾಗಿ ಬಂದು ಇದು ಹತ್ತಿರದ ಡಿಸ್ಟೆನ್ಸ್ ಅಂತಂದರೆ 100 ಕಿಲೋಮೀಟರ್. ನಾನು ಸುಮ್ಮನೆ ನಂಬರ್ ಹೇಳ್ತಾ ಇದ್ದೀನಿ. ಇನ್ನೊಂದು ಅಂತಂದರೆ ತುಂಬ 1000 ಕಿಲೋಮೀಟರ್ ಆ ತರಹ. ಹಾಗಾಗಿ ಭೂಮಿಯಿಂದ ಫಸ್ಟು ರಾಕೆಟ್ನ ಹಾರಿಸಿದ ಮೇಲೆ ಭೂಮಿಯ ಸುತ್ತ ಮೊದಲು ವೃತ್ತಾಕಾರವಾಗಿ ತಿರುಗ್ತಾ ಇದ್ದಿದ್ದು ದೀರ್ಘವೃತ್ತ ಮಾಡಿದ್ರು. ದೀರ್ಘವೃತ್ತ ಮಾಡಿದ್ರು ಕೂಡ ಅದು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಲ್ಲೇ ಇತ್ತು, ಗುರುತ್ವಾಕರ್ಷಣ ಶಕ್ತಿಯಲ್ಲೇ ಇರುವ ಹಾಗೆ ಮಾಡಿದ್ದು. ಅದು ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಹೋದ ಮೇಲೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಕಮ್ಮಿ ಆದ ಮೇಲೆ ಚಂದ್ರನ ಗುರುತ್ವಾಕರ್ಷಣ ಶಕ್ತಿಯ ಜಾಗಕ್ಕೆ ಅದನ್ನು ಕಳಿಸಿದ್ರು. ಅದರಲ್ಲಿ ಪುನಃ ದೀರ್ಘವೃತ್ತದಿಂದ ಶುರು ಮಾಡಿದ್ರು. ದೀರ್ಘವೃತ್ತದಿಂದ ಶುರು ಮಾಡಿ ಅದನ್ನು ಸಣ್ಣ 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 ಮಾಡ್ಕೊಂಡು ಬಂದು ಚಂದ್ರನ ಸುತ್ತ 100 ಕಿಲೋಮೀಟರ್ ಸುಮಾರು ಆ ಡಯಾಮೀಟರ್ ಆ ರೇಂಜಲ್ಲಿ ಸರ್ಫೇಸಿಂದ ತಿರುಗುವ ಹಾಗೆ ಮಾಡಿದ್ದಾರೆ. ಸೊ ಇದಿಷ್ಟು ಕೂಡ ಭಾರತದವರೇ ಮಾಡಿರೋದು. ಸೊ ಚಂದ್ರಯಾನ 1, ಚಂದ್ರಯಾನ 2 ಎರಡರಲ್ಲೂ ಕೂಡ ಇಲ್ಲಿಯ ತನಕ ನಾವು ಸಕ್ಸಸ್ ಆಗಿದ್ದೇವೆ. ಹಾಗಾಗಿ ಚಂದ್ರಯಾನದಿಂದ ಏನು ಪ್ರಯೋಜನ? ಚಂದ್ರಯಾನ ಏನಾಯಿತು ಅಂತಂದರೆ, ಮೊದಲು ನಾವು ನಮ್ಮ ಮನೆ ಬಿಟ್ಟು ಪಕ್ಕದ ಮನೆಯವರು ಹೇಗಿದ್ದಾರೆ ಅಂತ ನೋಡಬೇಕಾದ್ರೆ ಅವ್ರ ಮನೆ ತಲುಪಿದ್ದೇವೆ, ಆದರೆ ಇನ್ನು ಬಾಗಿಲು ತಟ್ಟಿ ಒಳಗಡೆ ಹೋಗಿಲ್ಲ. ಹಾಗಾಗಿ ಇಲ್ಲಿಯ ತನಕ ಖರ್ಚು ಮಾಡಿರೋದು, ಇವಾಗ ಖರ್ಚು ಮಾಡಿದ್ದು ಚಂದ್ರಯಾನ 2ಗೆ ಖಂಡಿತವಾಗಿ ವೇಸ್ಟ್ ಅಲ್ಲ ಅನ್ನುವಂಥದ್ದು ನಾವು ಖಂಡಿತವಾಗಲು. ಮತ್ತೆ ಅದು ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಇಟ್ ಈಸ್ ವೆರಿ ಮೀಗರ್ ಅಮೌಂಟ್. ಬೇರೆ ದೇಶಗಳಲ್ಲೆಲ್ಲ ಉದಾಹರಣೆ ತುಂಬ ಅಷ್ಟೊಂದು ಇದು ಅಂತ ಅಂದ್ಕೊಳ್ಳೋದು ಬೇಡ. ಪುಷ್ಕಳವಾದ ಊಟ ಮಾಡಬೇಕು ಅಂತಂದರೆ 1,000 ರೂಪಾಯಿ ಊಟ ಅಂತ ಅಂದ್ಕೊಂಡ್ರೆ, ನಮ್ಮ ಭಾರತ ದೇಶದವರು ಕಳ್ಳೆಕಾಯಿ ತಿನ್ನುವ ಹಾಗೆ ಕಳ್ಳೆಕಾಯಿ ತಿನ್ನುವ ರೇಟ್ನಲ್ಲಿ ಚಂದ್ರನ ಹತ್ರ ಹೋಗಿ ಬಂದಿವಿ ನಾವು. ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಇಂಡಿಯನ್ ಸೈಂಟಿಸ್ಟ್. ಹಾಗಾಗಿ ನಾವು ಹಿಂದೆ ಬಿದ್ದಿಲ್ಲ, ಮುಂದೆ ಹೋಗುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಇವಾಗ ಚಂದ್ರನ ಸುತ್ತುವುದರಲ್ಲಿ ಖಂಡಿತ ತಪ್ಪಿಲ್ಲ, ಅಲ್ಲಿಯ ತನಕ ಸರಿಯಾಗಿ ಆಗಿದೆ. 95% ಸಕ್ಸಸ್ ಆಗಿದೆ. ಇದೇ ಹೇಳಿದ್ದು 95% ಅಂತಂದ್ರೆ ಚಂದ್ರನ ಸುತ್ತುವುದರಲ್ಲಿ ಏನೂ ಮೋಸ ಇಲ್ಲ. ಹಾಗಂತ ಉಳಿದ 5% ಫೇಲ್ಯೂರ್ ಆಗಿಲ್ಲ ಅನ್ನುವಂತ ಹೇಳ್ತೀನಿ. ಸೊ ಇದು ಪ್ರಯೋಗ ಯಾವ ತರಹ ಇದು ಮಾಡಿಕೊಂಡಿದ್ದು ಅಂತಂದ್ರೆ, ಅದನ್ನ ಈ ಸಲದ ಚಂದ್ರಯಾನ 2ನ 3 ಭಾಗಗಳು ಅಥವಾ ಪೀಸ್ ಅಂತ ಅನ್ಕೋಬಹುದು. ಮೊದಲು ಭೂಮಿಯಿಂದ ಚಂದ್ರನ ಕಡೆಗೆ ರಾಕೆಟ್ ಹಾರಿಸುವುದು. ಈ ಸಣ್ಣ ಸಣ್ಣ ಮಕ್ಕಳುಗಳು ಮತ್ತು ಕಾಲೇಜ್ನಲ್ಲಿ ಕೆಲವರು ಮಾತಾಡುವಾಗ ಬರುತ್ತೆ, ಇಷ್ಟುದ್ದ ಇರುತ್ತಲ್ಲ ಅದಾ ರಾಕೆಟ್ ಅಂತ. ಅದು ರಾಕೆಟ್ ಮಾತ್ರ, ಅದು ಅಷ್ಟು ಕೂಡ ಚಂದ್ರನ ಹತ್ರ ಹೋಗಲ್ಲ, ಒಂದು ಮಾಧ್ಯಮ. ಮೇಲೆ ಹೋಗ್ತಾ 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 ಕೆಲವು ಚಿತ್ರಗಳಲ್ಲಿ ನೋಡಿರ್ಬೋದು, ಎಲ್ಲ ಕಳಿಸ್ಕೊಳುತ್ತೆ. ನಿಜವಾಗಲೂ ಚಂದ್ರನ ಸುತ್ತುವುದು ಆರ್ಬೈಟರ್, ಲೂನಾರ್ ಆರ್ಬೈಟರ್. ಅದು ಚಂದ್ರಯಾನ 2ದ ಮುಖ್ಯವಾದ ಉದ್ದೇಶ. ಅದರ ಜೊತೆಗೆ ಭೂಮಿಯ ಮೇಲೆ
ಇಳಿದು ನಡೆದುಕೊಂಡು ಹೋಗುವುದಕ್ಕೆ ಒಂದು ಸಾಧನ ಬೇಕು ಅನ್ನುವುದನ್ನು ಊಹೆ ಮಾಡಿಕೊಂಡ್ರೆ ನಾವು ಅಲ್ಲಿ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ವಿಕ್ರಮ್ ಲ್ಯಾಂಡರ್ ಅದನ್ನೇ ಇವಾಗ ಹೇಳ್ತಾ ಇರೋದು. ನಾವು ಒಂದು ಬಸ್ಸಿನಲ್ಲಿ ಒಂದು ಊರು ತಲುಪಿದ್ದೀವಿ. ನಾವು ಇರುವ ವೆಹಿಕಲ್ನಿಂದ ಕೆಳಗೆ ಇಳಿದು ಅಲ್ಲಿ ನಡೆದುಕೊಂಡು ಹೋಗಬೇಕು. ಇದು ಬೇಕಾದದ್ದು. ನಾವು ಅಲ್ಲಿ ನಡೆಯಿದ್ರೆ ಮಾತ್ರ ನಮಗೆ ಅಲ್ಲಿದೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ ಅವಾಗ. ಸೊ ಲ್ಯಾಂಡರ್ ಅಂತಂದ್ರೆ ರಾಕೆಟ್ ಇಲ್ಲಿಂದ ಹಾರಿಸಿದ ಮೇಲೆ ಆರ್ಬೈಟರ್ಗೆ ಹೋದ ಮೇಲೆ ವಿಕ್ರಮ್ ಲ್ಯಾಂಡರ್ ಅಂತನ್ನುವುದನ್ನು ಒಂದು ಡಿವೈಸ್ ಮಾಡಿದ್ರು. ಲ್ಯಾಂಡರ್ ಅಂತಂದ್ರೆ ಭೂಮಿಯ ಮೇಲ್ಮೈಗೆ ಬರುವ ಹಾಗೆ ಚಂದ್ರನ ಮೇಲ್ಮೈ ಮೇಲೆ ಹೋಗಿ ಕೂತ್ಕೊಳ್ಳುವುದು ಲ್ಯಾಂಡರ್. ಇದು ನಿಜವಾಗ್ಲೂ ತುಂಬ ಕಷ್ಟವಾದ ಕೆಲಸ. ಇದಕ್ಕೆ ಉದಾಹರಣೆಗಳನ್ನು ಬೇರೆ ಬೇರೆ ಥರ ಹೇಳ್ಬೋದು. ಭೂಮಿಯ ಮೇಲೆ ಇದ್ರೆ ಏನಾಗುತ್ತೆ, ಚಂದ್ರನ ಮೇಲಾದರೆ ಏನಾಗುತ್ತೆ ಅಂತನ್ನುವುದು ತುಂಬ ಮುಖ್ಯವಾದದ್ದು. ನೀವು ರಾತ್ರಿ ಹೊತ್ತು ಆಕಾಶ ನೋಡಿರ್ಬೋದು. ಆಕಾಶ ನೋಡಿದರೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಓ ಅಲ್ಲಿ ಒಂದು ನಕ್ಷತ್ರ ಮೇಲಿಂದ ಕೆಳಗೆ ಬಿತ್ತು. ನಕ್ಷತ್ರ ಬಿತ್ತು ಅಂತಂದ್ರೆ ಅದರ ಅರ್ಥ ಯಾವುದೋ ಒಂದು ಆಕಾಶಕಾಯ ಭೂಮಿಯ ಅಟ್ಮಾಸ್ಫಿಯರ್ ಎಂಟರ್ ಆಗ್ತಾ ಇದೆ ಅಂತ ಅರ್ಥ. ಎಂಟರ್ ಆಗ್ತಾ ಇದೆ ಅಂತ ಅಂದ್ರೆ ಭೂಮಿಯ ವಾತಾವರಣದ ಜೊತೆ ಬರ್ತಾ ಇರುವ ವಸ್ತು ಘರ್ಷಣೆ ಆಗತ್ತೆ. ಆ ಘರ್ಷಣೆ ಆಗುವುದರಿಂದ ಬರ್ತಾ ಇರುವ ವಸ್ತು ಸುಟ್ಟು ಹೋಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಕಲ್ಪನಾ ಚಾವ್ಲಾ ಮತ್ತೆ ಆ ತರಹದ್ದು ಬೇರೆ ಬೇರೆದು ಲ್ಯಾಂಡಿಂಗ್ ಟೈಮ್ನಲ್ಲಿ ಆಗಿರುವ ಪ್ರಾಬ್ಲಮ್ಗಳು ಅಂತಂದ್ರೆ ಇದು ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳ್ತಾರೆ ಸರ್. ಹೌದು, ಹೇಳ್ಬೋದು. ಅದರಿಂದ ಹೀಟ್ ತುಂಬ ಜಾಸ್ತಿ ಬರುತ್ತೆ. ಸೊ ಇದು ರಾಕೆಟ್ಗೆ ಮಾತ್ರ ಅಂತಲ್ಲ, ಯಾವುದೇ ವಸ್ತು ಭೂಮಿಯ ಮೇಲ್ಮೈ ಅಟ್ಮಾಸ್ಫಿಯರ್ ಇಂದ ಒಳಕ್ಕೆ ಬರುತ್ತೆ ಅಂತಂದ್ರೆ ಆ ವಸ್ತು ಸುಡುತ್ತೆ, ಸಾಮಾನ್ಯವಾಗಿ ಸುಟ್ಟು ಹೋಗುತ್ತೆ. ಅದನ್ನು ಸುಡದೇ ಇರುವ ಹಾಗೆ ಮಾಡಬೇಕಾದ್ರೆ ಬರ್ತಾ ಇರುವ ವಸ್ತುವಿನ ಸ್ಪೀಡನ್ನು ಕಮ್ಮಿ ಮಾಡಬೇಕು. ಅದಕ್ಕೂ ಕೂಡ ಫ್ಯೂಯಲ್ ಅನ್ನು ಉಪಯೋಗಿಸಿ ಯಾವ ದಿಕ್ಕಿನಲ್ಲಿ ಇಳಿಬೇಕೋ ಅದೇ ದಿಕ್ಕಿನಲ್ಲಿ ಅದನ್ನು ಉರಿಸುವ ಹಾಗೆ ಮಾಡ್ತಾರೆ. ನೀವು ಕೆಲವು ಚಿತ್ರಗಳನ್ನು ನೋಡಿರ್ಬೋದು. ಇದರ ಬಗ್ಗೆ, ಇಂಟರ್ನೆಟ್ ಬಗ್ಗೆ ಸ್ವಲ್ಪ ಗೊತ್ತಿರೋರು ದಯವಿಟ್ಟು ಇಂಟರ್ನೆಟ್ ನೋಡಿ. ಚಂದ್ರಯಾನ 2 ವಿಕಿಪೀಡಿಯಾಗೆ ಹೋಗಿ ಅದರಲ್ಲಿ ಆ ಪಿಕ್ಚರ್ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಆದರೆ ಒಂದು ಜ್ಞಾಪಕ ಇಟ್ಕೋಬೇಕು, ಅಲ್ಲಿ ತೋರಿಸ್ತಾ ಇರುವುದು ಇಮ್ಯಾಜಿನರಿ ಅಂತಂದ್ರೆ ಈ ತರಹ ಆಗಬೇಕಾಗಿತ್ತು ಅಂತ ಅನ್ಕೊಂಡು ತೋರಿಸಿರೋದು. ಆರ್ಬಿಟ್ಗೆ ಹೋಗುವ ತನಕ ಏನ್ ಅನ್ಕೊಂಡಿತ್ತೋ ಅದು ಆಗಿದೆ. ಎಸ್ ಸರ್, ಈ ಕುರಿತಾಗಿ ಇನ್ನೂ ಕೂಡ ಚರ್ಚೆಯನ್ನು ಮಾಡೋದಕ್ಕಿದೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅನ್ನುವಂಥದ್ದು ಏನಿದೆ ಹೆಮ್ಮೆ ಪಡುವಂಥ ವಿಚಾರ, ಮಾಡಿರುವಂಥ ಸಾಧನೆ ಇದು ಇಡೀ ಭಾರತೀಯರು ಹೆಮ್ಮೆ ಪಡುವಂಥ ಒಂದು ವಿಚಾರ ಅಂತ ಹೇಳ್ಬೋದು. 95% ಈ ಒಂದು ಮಿಷನ್ ಅನ್ನುವಂಥದ್ದು ಏನಿದೆ ಸಕ್ಸಸ್ಫುಲ್ ಆಗಿದೆ. ಇನ್ನು 5% ಫೇಲ್ಯೂರ್ ಆಗಿದೆಯಾ ಅಥವಾ ಸಕ್ಸಸ್ಫುಲ್ ಆಗಿದೆಯಾ ಅನ್ನುವಂಥ ನಿರ್ಧಾರಕ್ಕೂ ಕೂಡ ನಾವು ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದಕ್ಕೂ ಕೂಡ ಸಮಯಾವಕಾಶ ಅನ್ನುವಂಥದ್ದು ಕೂಡ ಇರುವಂಥದ್ದು. ಸೊ ಈ ಕುರಿತಾಗಿ ಇನ್ನಷ್ಟು ಚರ್ಚೆಯನ್ನು ಮಾಡ್ತೀವಿ, ಮಾಹಿತಿಯನ್ನು ನೀಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ.
ವಿರಾಮದ ಬಳಿಕ ಮತ್ತೆ ಚಂದಿರನ ಅಂಗಳದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದ್ರಯಾನ 2 ಕುರಿತಾದ ವಿಶೇಷವಾದ ಒಂದು ಚರ್ಚೆಯನ್ನು ನಾವು ಮಾಡ್ತಾ ಇದ್ವಿ. ಸಾಕಷ್ಟು ಮಾಹಿತಿಯನ್ನ ನಮ್ಮ ಅತಿಥಿಗಳು ನಮಗೆ ನೀಡಿದ್ದಾರೆ. ಇಷ್ಟು ಕಡಿಮೆ ವೆಚ್ಚದಲ್ಲಿ ಇಷ್ಟು ಉತ್ತಮವಾಗಿ ಈ ಒಂದು ಯೋಜನೆ ರೂಪಿತವಾಗಿದೆ. ನಿಜವಾಗಲೂ ಇಸ್ರೋ ಹೆಮ್ಮೆ ಪಡುವಂತ ವಿಚಾರ. ಇಸ್ರೋ ಕುರಿತಾಗಿ ಇಡೀ ದೇಶ, ಈ ಜಗತ್ತೇ ಹೆಮ್ಮೆ ಪಡುವಂತಹ ಒಂದು ವಿಚಾರ. ಯಾಕಂದ್ರೆ ಈ ರೀತಿಯ ಒಂದು ಪ್ರಯೋಗವನ್ನ ಯಾರು ಕೂಡ, ಯಾವ ದೇಶ ಕೂಡ ಮಾಡಿರಲಿಲ್ಲ. ಸೊ ಭಾರತ ಮಾಡಿದೆ ಅನ್ನುವಂಥದ್ದೇ ನಾವು ಹೆಮ್ಮೆ ಪಡುವಂತ ವಿಚಾರ. ಇನ್ನು ಕೆಲವು ಕಡೆಗಳಲ್ಲಿ ಕುರಿತಾಗಿ ಲೇವಡಿಯನ್ನ ಕೂಡ ಕೆಲವು ದೇಶದವರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ಒಂದು ಅಂಶ ಏನಪ್ಪಾ ಅಂದ್ರೆ 95% ಈ ಒಂದು ಯೋಜನೆ ಅನ್ನುವಂಥದ್ದು ಯಶಸ್ವಿಯಾಗಿದೆ. ಇನ್ನುಳಿದಂತಹ 5% ಯಶಸ್ವಿ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಉತ್ತರ ಸಿಗದಿರುವಂತಹ ಒಂದು ವಿಚಾರ. ಯಾಕಂದ್ರೆ ಇನ್ನೂ ಕೂಡ ಸರಿಸುಮಾರು 12 ದಿನಗಳು ಈ ಒಂದು ಉತ್ತರ ಸಿಗಬೇಕು ಅಂದ್ರೆ ನಾವು ಕಾಯಬೇಕಾಗುತ್ತೆ. ಸೊ ಇಲ್ಲಿ ನಾವು ಯಾವುದೇ ರೀತಿಯ ಲೇವಡಿಯನ್ನ ಮಾಡುವಂತಹ ದೇಶಗಳಿಗೆ ತಕ್ಕದಾದ ರೀತಿಯಲ್ಲಿ ಉತ್ತರವನ್ನ ನೀಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಒಂದು ಆಶಯ ಅಂತಾನು ಹೇಳ್ಬೋದು. ಇನ್ನು ಕೂಡ ಸಾಕಷ್ಟು ವಿಚಾರಗಳ ಕುರಿತಾಗಿ ಮಾತನಾಡೋದಕ್ಕೆ ಬಾಕಿ ಇದೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಸರ್, ಈಗಾಗಲೇ ಹೇಳಿದ ಹಾಗೆ ಈಗಾಗಲೇ ಕಕ್ಷೆಯಲ್ಲಿ ಹೋದಂಥ ಒಂದು ಲ್ಯಾಂಡರ್ ಆಗಿರ್ಬೋದು ಅಥವಾ ಆರ್ಬಿಟರ್, ಇದು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ನೀವು ಹೇಳಿದ್ರಿ. ಸೊ ಚಂದ್ರಯಾನ 1 ಏನಿತ್ತು, ಚಂದ್ರಯಾನ 2 ಸಾಕಷ್ಟು ವಿಭಿನ್ನತೆ ಅಥವಾ ಉದ್ದೇಶ ಅನ್ನುವಂಥದ್ದು ಬೇರೆ ಬೇರೆ ಇರುವಂತಹ ಎರಡು ಒಂದು ಕಾರ್ಯಕ್ರಮಗಳು ಅಂತ ಹೇಳ್ಬೋದು. ಸೊ ಇದರ ಮಧ್ಯೆಯಲ್ಲಿರುವಂಥ ಒಂದು ಡಿಫರೆನ್ಸಸ್ ಏನು ಅಂತ ನಾನು ಚಂದ್ರಯಾನ 1 ಬಗ್ಗೆ ಜಾಸ್ತಿ ಹೇಳುವುದಕ್ಕಿಂತ ಚಂದ್ರಯಾನ 1-2 ಸಾಮಾನ್ಯವಾಗಿ ಏನಾಗಿತ್ತು, ಇವಾಗ ಎಕ್ಸಾಕ್ಟ್ ಏನಿದೆ ಅಂತನ್ನುವುದನ್ನು ಹೇಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಡೀಟೈಲ್ ಸ್ಟಡಿ ಯಾವುದೇ ವಸ್ತು, ಯಾವುದೇ ಆಕಾಶಕಾಯದ ಮೇಲೆ, ಇನ್ ಪರ್ಟಿಕ್ಯುಲರ್ ನಮಗೆ ಇವಾಗ ಚಂದ್ರನ ಮೇಲೆ ಮಾಡುವುದರಿಂದ ಚಂದ್ರನ ಮೇಲ್ಮೈ ಯಾವ ತರಹ ಇದೆ ಅಂತನ್ನುವುದು ಕರೆಕ್ಟಾಗಿ ಗೊತ್ತಾಗುತ್ತೆ. ಮತ್ತು ಭೂಮಿಯ ಮೇಲೆ ಭೂಕಂಪನ ಆಗ್ತಾ ಇರುವ ಹಾಗೆ ಅಲ್ಲೂ ಕೂಡ ಕಂಪನಗಳು ಆಗುತ್ತೆ ಅಂತ ಕೆಲವು ಎಕ್ಸ್ಪೆರಿಮೆಂಟ್ಸ್ಗಳು ತೋರಿಸಿದೆ. ಅದರಿಂದ ಭೂಮಿಯ ಸ್ಟ್ರಕ್ಚರ್ ಯಾವ ತರಹ ಇದೆ, ಭೂಮಿಯ ಮೇಲೆ ಏನು ಬದಲಾವಣೆ ಆಗ್ಬೋದು ಅನ್ನೋದನ್ನು ಕಂಡುಹಿಡಿಯಬಹುದು. ಮತ್ತು ನಾನು ಮೊನ್ನೆ ಇದರಲ್ಲಿ ಪೇಪರಲ್ಲಿ ಓದುವಾಗ ಬಂದಿತ್ತು, ನೀವುಗಳು ಕೂಡ ಕೆಲವರು ನೋಡಿರ್ಬೋದು, ಈ ಚಂದ್ರನ ಸರ್ಫೇಸ್ಗೆ ಹೋಗಿರೋದು ಈವಾಗ ವಿಶೇಷ ಅಂತಾನೆ ಆಗಿಲ್ಲ. ನಾನು ಹೇಳಿದೆ ಆವಾಗ 12 ಜನ ಚಂದ್ರನ ಮೇಲೆ ಹೋಗಿ ಕಾಲಿಟ್ಟು ಬಂದಿದ್ದಾರೆ. ಅದರದ್ದು ವಿಶೇಷತೆ ಹೊಟ್ಟೋಗಿದೆ ಇವಾಗ ಅಂತ ಅನ್ಬೋದು. ನಿಜವಾಗ್ಲೂ ಹೋಗಿಲ್ಲ, ಹೋಗೋದು ಸರಾಗ ಅಲ್ಲ, ಸಾಧನೆನೇ ಅದು. ಆದರೆ ಚಂದ್ರ ಯಾವ ತರಹ ತಿರುಗುತ್ತಾ ಇದ್ದಾನೆ, ಚಂದ್ರಯಾನ 2 ಈವಾಗಿನ ಈ ವಿಕ್ರಮ್ ರೋವರ್ ಅದು ಬಂದಿದ್ದು ಹೇಗೆ ಅನ್ನುವುದರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಭೂಮಿ ಸುತ್ತುತ್ತಾ ಇದೆ, ಚಂದ್ರ ಸುತ್ತುತ್ತಾ ಇದ್ದಾನೆ. ಭೂಮಿ ಹೆಚ್ಚು ಕಮ್ಮಿ 23 ಡಿಗ್ರಿ ವಾಲಿದೆ, ಚಂದ್ರ 1 ಡಿಗ್ರಿ ವಾಲಿದ್ದಾನೆ. ಇದು ಮುಖ್ಯವಾದದ್ದು. ಚಂದ್ರ 1 ಡಿಗ್ರಿ ವಾಲಿರೋದು. ಇದು ತಿರುಗುವಾಗ ಇದೇ ತರಹ ತಿರುಗುತ್ತೆ. ಹಾಗಾಗಿ ಚಂದ್ರನ ಒಂದು ಸರ್ಫೇಸ್ ಮಾತ್ರ ನಮಗೆ ಕಾಣಿಸ್ತಾ ಇದೆ. ಇನ್ನೊಂದು ಸರ್ಫೇಸ್ ಏನು ಅಂತನ್ನುವುದು ಗೊತ್ತಿಲ್ಲ. ಅದರಲ್ಲಿ ಪರ್ಟಿಕ್ಯುಲರ್ ಹಿಂಭಾಗದಲ್ಲಿ ಟೆಂಪರೇಚರ್ ವೇರಿಯೇಷನ್ ಯಾವ ತರಹ ಆಗ್ತಾ ಇದೆ ಅಂತನ್ನುವುದನ್ನು ನೋಡುವುದು ಕೂಡ ಇಂಪಾರ್ಟೆಂಟ್. ಯಾತಕ್ಕೋಸ್ಕರ ಚಂದ್ರಯಾನ 2 ಮಾಡಿದ್ರು ಅಂತನ್ನುವುದಕ್ಕೂ ಕೂಡ ಬಂದಿದೆ ಅದು. ಆಮೇಲೆ ಅದರ ಸರ್ಫೇಸ್ನಲ್ಲಿ ಯಾವ ತರಹ ಚೇಂಜಸ್ ಆಗ್ತಾ ಇದೆ ಅಂತನ್ನುವುದು ಕೂಡ ಗೊತ್ತಾಗುತ್ತೆ ಅದರಲ್ಲಿ ಅಂತ. ಮುಖ್ಯವಾಗಿ ಇದರಲ್ಲಿ ಹೇಳುವಾಗ 3 ಭಾಗಗಳನ್ನು ಅಂತ ಹೇಳ್ಬೋದು. ಸೊ ಮೊದಲನೇದು ಆರ್ಬೈಟರ್ ಅಂತಂದರೆ ಚಂದ್ರನ ಸುತ್ತ ಸುತ್ತುವುದು. ಅದು ಸುತ್ತುವುದು ಕರೆಕ್ಟಾಗಿ ಆಗ್ತಾ ಇದೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಅದು ಆದ ಮೇಲೆ ಇನ್ನೊಂದು ಲ್ಯಾಂಡರ್ ಅಂತಂದರೆ ಅದರದ್ದು ವೆಯ್ಟು ಸುಮಾರು 1471 kg. ಅದರದ್ದು ಪವರ್ ಜನರೇಷನ್ ಕೆಪಾಸಿಟಿ 650 ವ್ಯಾಟ್. ಅದು ಆರ್ಬಿಟರ್ ಇಂದ ಚಂದ್ರನ ಮೇಲ್ಮೈಗೆ ಇಳಿಯಬೇಕಾಗಿದ್ದಿತ್ತು. ಅದು ಲ್ಯಾಂಡರ್. ಅದು ಲ್ಯಾಂಡ್ ಆಗುವಾಗ ನಿಜವಾಗ್ಲೂ ಏನಾಗಿದೆ ಅಂತ ಗೊತ್ತಿಲ್ಲ. ನಾ ಆವಾಗ ಹೇಳಿದ್ನಲ್ಲ, ಆಕಾಶದಲ್ಲಿ ನಕ್ಷತ್ರಗಳು ಬೀಳುತ್ತೆ ಅಂತಂದ್ರೆ ಭೂಮಿಯ ಸರ್ಫೇಸಿನ ಮೇಲೆ ಅಟ್ಮಾಸ್ಫಿಯರ್ ಇರುವುದರಿಂದ ಸುಟ್ಟು ಹೋಗುತ್ತೆ. ಆದರೆ ಚಂದ್ರನ ಮೇಲೆ ಅಟ್ಮಾಸ್ಫಿಯರ್ ಇಲ್ಲ. ಆದ್ದರಿಂದ
ನಮ್ಮದು ಸುಡುವ ಪ್ರಶ್ನೆ ಇಲ್ಲ. ನಿಜವಾಗಲೂ ಲ್ಯಾಂಡರ್ ವಿಕ್ರಮ್ ನಿಧಾನಕ್ಕೆ ಇಳಿಬೇಕಾಗಿತ್ತು. ಆ ಇಳಿಯುವುದರದ್ದು ಸ್ಪೀಡ್ ವ್ಯತ್ಯಾಸ ಆಗಿದೆ. ಸದ್ಯಕ್ಕೆ ನಮಗೆ ಗೊತ್ತಿರುವುದು ಅಷ್ಟೇ ವಿಷಯ. ಸ್ಪೀಡ್ ವ್ಯತ್ಯಾಸ ಆಗಿ ಸ್ವಲ್ಪ ಫಾಸ್ಟ್ ಆಗಿ ಕೆಳಗೆ ಬಿದ್ದಿದ್ದಾನೆ. ವಿಕ್ರಮ ಚಂದ್ರನ ಮೇಲೆ ಬಿದ್ದಿದ್ದಾನೆ. ಆದರೆ ವಿಕ್ರಮ ಚಂದ್ರನ ಮೇಲೆ ಇಳಿದು ಚಲಿಸಬೇಕಾಗಿದ್ದು ಪ್ರಜ್ಞಾನ್. ಆ ಪದಗಳದ್ದು ಕೊಟ್ಟಿರೋದು ಹಂಗಾಗಿ ಮಾಡ್ಕೊಂಡಿದ್ದಾರೆ ಅವರು. ಸುತ್ತುವುದು ಆರ್ಬಿಟರ್, ಲ್ಯಾಂಡರ್ ವಿಕ್ರಮ್, ಪ್ರಜ್ಞಾನ್. ಸೊ ಇವಾಗ ನಮಗೆ ತೊಂದರೆ ಬಂದಿರುವುದು ಅಥವಾ 5% ಎಫೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇರುವುದು ಇದು ಇಷ್ಟೇ. ಆದರೆ ಇದಕ್ಕೆ ಒಂದು ಸಿಮಿಲರ್ ಉದಾಹರಣೆಗಳು ಹೇಳಬೇಕು ಅಂತಂದರೆ, ನಾವು ಮೊಬೈಲನ್ನು ಉಪಯೋಗಿಸ್ತೀವಿ. ಮೊಬೈಲನ್ನು ಉಪಯೋಗಿಸುವಾಗ ಕೆಲವು ಸಂದರ್ಭಗಳಲ್ಲಿ ನಮಗೆ ಆಗುತ್ತೆ, ನಮಗೆ ಮೊಬೈಲ್ ಕಾಣಿಸ್ತಾ ಇರುತ್ತೆ, ಆದರೆ ಸಿಗ್ನಲ್ ಸರಿಗೆ ಸಿಗಲ್ಲ. ಮೊಬೈಲ್ ಕಾಣಿಸಿ ಸಿಗ್ನಲ್ ಸಿಕ್ಕದೇ ಇದ್ದರೆ ಅದು ವೇಸ್ಟೇ. ಇವಾಗ ನಮ್ಮ ವಿಕ್ರಮನ ಪರಿಸ್ಥಿತಿ ಆ ತರಹ ಆಗಿದೆ. ವಿಕ್ರಮ್ ಚಂದ್ರನ ಮೇಲೆ ಬಿದ್ದಿದ್ದಾನೆ. ಎಲ್ಲಿ ಬಿದ್ದಿದ್ದಾನೆ ಕಂಡುಹಿಡಿದಾಗಿದೆ. ಅದರ ಬಗ್ಗೆ ಯೋಚನೆ ಇಲ್ಲ. ಅದರ ಒಳಗಡೆ ಇದ್ದ ಪ್ರಜ್ಞಾನ್ ನಡೆದುಕೊಂಡು ಹೋಗೋದಲ್ಲ, ಉರುಳುಕೊಂಡು ಹೋಗಿ ಅಲ್ಲಿ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಬೇಕಾಗಿತ್ತು. ಅದು ಮಾಡಕ್ಕೆ ಆಗಿಲ್ಲ ಅನ್ನುವುದು, ಆಗೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ವಿಜ್ಞಾನಿಗಳು ಒಂದೊಂದು ಸಲ ಒಂದೊಂದು ತರಹ ಹೇಳ್ತಾ ಇದ್ದಾರೆ. ಬಟ್ ದಿ ಥಿಂಗ್ ಈಸ್ ದಟ್ Chandrayaan 2, you can't say it is not successful. It is 95% and even above that. It is a successful mission. ಆರ್ಬಿಟ್ ಸುತ್ತುವ ತನಕ ಕರೆಕ್ಟ್ ಆಗಿದೆ. ಲ್ಯಾಂಡರ್ ನಾವು ಅನ್ಕೊಂಡ ಹಾಗೆ ಲ್ಯಾಂಡ್ ಆಗಿಲ್ಲ. ಆದರೆ ಚಂದ್ರನ ಮೇಲೆ ಬಿದ್ದು ಆಗೋಗಿದೆ ಅದು. ನಮ್ಮದು ಏನಾಗಬೇಕಾಗಿತ್ತು ಅಂತಂದರೆ, ರಾಕೆಟಿಂದ ನಿಧಾನವಾಗಿ ವಿಕ್ರಮ್ ಚಂದ್ರನ ಮೇಲೆ ಬರಬೇಕಾಗಿತ್ತು. ಚಂದ್ರನ ಮೇಲೆ ಬಂದು ವಿಕ್ರಮಿಂದ ಒಂದು ಏಣಿ ಥರ, ಏಣಿ ಇನ್ಬಾರ್ದು, ಸ್ಲೋಪ್, ಇಳಿಜಾರು ಬಂದು ಅದರಲ್ಲಿ ಪ್ರಜ್ಞಾನ್ ಕೆಳಗಿಳಿದು ಚಂದ್ರನ ಮೇಲೆ ಓಡಾಡಬೇಕಾಗಿತ್ತು. ಸೊ ಇವಾಗ ನಮ್ಮದು ಯಾವುದು ಆಗ್ತಾ ಇಲ್ಲ ಅಂತಂದರೆ, ನಮಗೆ ವಿಕ್ರಮ್ ಕಾಣಿಸ್ತಾ ಇದ್ದಾನೆ, ವಿಕ್ರಮನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಆ ಉದಾಹರಣೆ ಇದೆ ಹೇಳಿದ್ನಲ್ಲ, ಮೊಬೈಲ್ ಉಂಟು, ಸಿಗ್ನಲ್ ಇಲ್ಲ. ವಿಕ್ರಮ್ ಕಾಣಿಸ್ತಾ ಇದ್ದಾನೆ, ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಹಾಗಾಗಿ ಉದ್ದೇಶವಂತದ್ದು ಈಡೇರಿದೆ, ಆದರೆ ಪ್ರಾಯೋಗಿಕವಾಗಿ ಮಾತ್ರ ಲ್ಯಾಂಡರ್ ಏನು ಮಾಡಬೇಕಾಗಿತ್ತೋ, ಲ್ಯಾಂಡರ್ ಏನು ಯಾವ ತರಹ ಇಳಿಬೇಕಾಗಿತ್ತೋ ಆ ತರಹ ಇಳಿದಿಲ್ಲ. ಅದಾದಮೇಲೆ ಪ್ರಜ್ಞಾನ್ ಯಾವ ತರಹ ಅದು ಅಲ್ಲಿ ಹೋಗಿ ಸರ್ಫೇಸನ್ನು ಸ್ಟಡಿ ಮಾಡಬೇಕಾಗಿತ್ತು, ಅದು ಆಗ್ತಾ ಇಲ್ಲ. ವಿಜ್ಞಾನಿಗಳು ಹೇಳುವುದು, ಆರ್ಬಿಟರಿಂದ ಲ್ಯಾಂಡರ್ ಸಿಕ್ಕಿದ ಮೇಲೆ, ವಿಕ್ರಮ್ ಸಿಕ್ಕಿದ ಮೇಲೆ ಯಾವುದಾದ್ರೂ ಒಂದು ತರಹದಿಂದ ಅದು ಸೊಟ್ಟ ಬಿದ್ದಿದೆ, ಹಿಂಗೆಂಗೋ ಬಿದ್ದೋಗ್ಬಿಟ್ಟಿದೆ. ಅದನ್ನು ಬೈ ಚಾನ್ಸ್ ಸ್ವಲ್ಪ ಏನಾರು ತಿರುಗಿಸಿದ್ರೆ ಆವಾಗ ರೋವರ್ ಬಂದು ಪ್ರಜ್ಞಾನ್ ನಡ್ಕೊಂಡು ಹೋಗಬಹುದಾ? ನಡೆಯೋದು ಅಂತಂದರೆ ಇಲ್ಲಿ ಅರ್ಥದಲ್ಲಿ ಹೆಜ್ಜೆ ಹಾಕೊಂಡು ನಡೆಯೋದು ಅಂತ ಅಲ್ಲ, ತೆವಳ್ಕೊಂಡು ಅನ್ನೋದು ಕೂಡ ಆ ಥರ ಸರಿಯಾದ ರೋಲ್ ಆಗೋದು. ಹೌದು, ಆ ಚಿತ್ರಗಳು ಅಲ್ಲಿ ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಇಲ್ಲ ಅಂತನ್ನುವುದು ಮಾತ್ರ ಇದೆ. ಮತ್ತು ನಾನು ಶುರುವಿನಲ್ಲಿ ಇನ್ನೊಂದು ಇದು ಹೇಳಿದೆ, ನಾವು ಚಂದ್ರಯಾನ 2ನಲ್ಲಿ ಈ ಆರ್ಬಿಟರಿಂದ ವಿಕ್ರಮ್ ಲ್ಯಾಂಡರನ್ನು ಕಳಿಸಿ ರೋವರ್ ಪ್ರಜ್ಞಾನ್ ಹೋಗಬೇಕು, ಅಲ್ಲಿ ಎಷ್ಟು ದಿವಸ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿತ್ತು ಅಂತಂದರೆ, ಚಂದ್ರನ ಲೆಕ್ಕದಲ್ಲಿ
ಭೂಮಿಯ ಲೆಕ್ಕದಲ್ಲಿ, ನಮ್ಮ ಲೆಕ್ಕದಲ್ಲಿ 14 ದಿವಸ, ಚಂದ್ರನ ಲೆಕ್ಕದಲ್ಲಿ 1 ದಿವಸ. ಅದು ಇಳಿಬೇಕಾದದ್ದ ಜಾಗದ ಸ್ವಲ್ಪ ಆ ಕಡೆ ಈ ಕಡೆ ಲ್ಯಾಂಡ್ ಆಗಿದೆ. ಆರ್ಬೈಟರ್ ಸುತ್ತುತ್ತಾ ಇರುವಾಗ ಕಾಣಿಸ್ತಾ ಇದೆ, ಆದರೆ ಕಂಟ್ರೋಲ್ ಸಿಗ್ತಾ ಇಲ್ಲ. ಹಾಗಾಗಿ ಇದು ಖಂಡಿತ ಮಿಷನ್ ಫೇಲ್ ಅಂತ ಅನ್ನುವ ಹಾಗಿಲ್ಲ. ಪ್ರಜ್ಞಾನ್ ಏನೇನು ಮಾಡ್ಕೋಬೇಕಾಗಿದ್ದು ಅಂತಂದರೆ ಅದರ ಬಗ್ಗೆ ಕೆಲವು ವಿಶೇಷಗಳು ಅಂತಂದರೆ, ಅದು ಕೇವಲ 27 kg ಇದ್ದಿದ್ದು ಪ್ರಜ್ಞಾನ್. ಅದರ ಜನರೇಷನ್ ಕೆಪಾಸಿಟಿ 50 ವ್ಯಾಟ್ಸ್ ಇತ್ತು. ಅದರ ಮಿಷನ್ ಲೈಫ್ ಡೆಸಿಗ್ನೇಷನ್ ಡಿಸೈನ್ ಟು ಫಂಕ್ಷನ್ ಫಾರ್ 1 lunar day. 1 lunar day ಚಂದ್ರನ ಲೆಕ್ಕದಲ್ಲಿ ಒಂದೇ ದಿವಸ, ವಿಚ್ ಈಸ್ ಈಕ್ವಲೆಂಟ್ ಟು ಅಬೌಟ್ 14 Earth days. ನಮ್ಮ ಲೆಕ್ಕದ ಪ್ರಕಾರ 14 ದಿವಸ ಸ್ಟಡಿ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟರೆ ನಮ್ಮ ಆರ್ಬೈಟರ್ದು ಮಿಷನ್ ಲೈಫ್ 1 ವರ್ಷ. ಅದು ಖಂಡಿತ 1 ವರ್ಷನ ಪೂರೈಸುತ್ತೆ. ಹಾಗಾಗಿ ಇದು ವ್ಯರ್ಥ ಅಂತ ಅನ್ನುವ ಹಾಗಿಲ್ಲ, ಪೂರ್ತಿಯಾಗಿ ಸಕ್ಸಸ್ ಆಗಿದೆ ಅಂತ ಅನ್ನುವ ಹಾಗಿಲ್ಲ. ಮತ್ತು ಈ ಆರ್ಬೈಟರ್ದು ಪೇಲೋಡ್ಸ್ ಅಂತಂದರೆ ಕೆಲವು ಮಿಷನ್ ಅಂತಂದರೆ ಅಲ್ಲಿ ಹೋಗಿ ಏನು ಮಾಡಬೇಕು ಅಂತನ್ನುವುದು. ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದ ಪೇಲೋಡ್ಸ್ಗಳಂತ ಇರುತ್ತೆ, ಮಾಡಿರ್ತಾರೆ. ಅದರಲ್ಲಿ ಚಂದ್ರಯಾನ 1 ಮತ್ತು ಚಂದ್ರಯಾನ 2 ಅದರ ಬಗ್ಗೆ ಹೇಳಬೇಕು ಅಂತಂದರೆ, ಚಂದ್ರಯಾನ 1 2008ನೇ ಇಸ್ವಿನಲ್ಲಿ ಇದಾಗಿದ್ದು. ಅದರದ್ದು ಆರ್ಬೈಟರ್ 100 ಕಿಲೋಮೀಟರ್ ಫ್ರಮ್ ದಿ ಲೂನಾರ್ ಸರ್ಫೇಸ್ ಇರಬೇಕಾಗಿದ್ದು. ಅದರಲ್ಲಿ 11 ಪೇಲೋಡ್ಸ್ ಇತ್ತು. 11 ಪೇಲೋಡ್ಸ್ ಅಂತಂದರೆ ಒಂದು ಲೆಕ್ಕದಲ್ಲಿ ರಫ್ ಆಗಿ ಸುಮಾರು ಸಾಮಾನ್ಯ ಇದಕ್ಕೆ ಅರ್ಥ ಹಂಗೆ ಅಂತಂದರೆ 11 ಎಕ್ಸ್ಪೆರಿಮೆಂಟ್ಸ್ಗಳು ಮಾಡಬೇಕು ಅಂತ ಅಂದ್ಕೊಂಡು ಸೆಟಪ್ಗಳನ್ನು ಕಳಿಸಿದ್ದು. ಅದರಲ್ಲಿ 6 ಇಂಡಿಯಾದು, 3 ಯುರೋಪ್ದು, 2 USA. ನಾನು ಇವಾಗ ಹೇಳ್ತಾ ಇರೋದು ಚಂದ್ರಯಾನ 1 ಅದರದ್ದು ಮುಖ್ಯ ಉದ್ದೇಶ ಅಂತಂದರೆ ಡಿಸ್ಕವರಿ ಆಫ್ ವಾಟರ್. ಸೊ ಅದು ಯಾವ ತರಹ ಆಗುತ್ತೆ ಅಂತನ್ನುವುದು ಕೂಡ ತುಂಬ ವಿವರವಾಗಿ ಇದಿದೆ. ಚಂದ್ರನಿಂದ ಮೊದಲು ಫೋಟೋ ತೆಗೆಯುತ್ತೆ. ಆ ಫೋಟೋ ತೆಗೆದು ಭೂಮಿಗೆ ರವಾನಿಸುತ್ತೆ. ಭೂಮಿಯ ಮೇಲೆ ಕೂತ್ಕೊಂಡು ವಿಜ್ಞಾನಿಗಳು ಅದರ ಬಗ್ಗೆ ಸ್ಟಡಿ ಮಾಡಿ ಅಲ್ಲಿ ಆ ತರಹ ಇರಬಹುದು ಅಂತ ಹೇಳುವುದು. ಹಾಗಾಗಿ ಒಂದು ಸಲ ಹೇಳಿದ್ದ ಸ್ಟೇಟ್ಮೆಂಟು ಇನ್ನೊಂದು ಸಲ ಫಿಗರ್ ಬಂದಾಗ ಎಕ್ಸಾಕ್ಟ್ ಅದೇ ಮ್ಯಾಚ್ ಆಗದೇನೂ ಇರಬಹುದು. ಸೊ ಈ ಕಾರಣಕ್ಕೋಸ್ಕರ ಹೋದ ಸಲ ನೀರು ಕಂಡು ಆಗೋಯ್ತು, ನೀರಿದೆ ಅಂತ ಅಂದ್ಕೊಂಡಿದ್ದು. ನೀರು ಅಂತಂದರೆ ನಾವು ಅಂದ್ಕೊಂಡ ಅರ್ಥದಲ್ಲಿ ಈವಾಗಲೂ ನೀರು ಹರಿತಾ ಇದೆ, ನದಿ ಹರಿತಾ ಇದೆ ಅನ್ನೋ ಅರ್ಥ ಏನು ಬರಬೇಕು ಅಂತ ಇಲ್ಲ. ಅದಕ್ಕೆ ನೀರಿನ ಅಂಶ ಕಾಣಿಸಿದ್ರೂ ಕೂಡ ನೀರಿತ್ತು ಅನ್ನುವುದು ಗ್ಯಾರಂಟಿ ಆಗಿದೆ ಅದರದ್ದು. ಅದು ಇಂಪಾರ್ಟೆಂಟ್. ಚಂದ್ರಯಾನ 2 ಅಂತಂದರೆ ಇದರಲ್ಲಿ ಆರ್ಬಿಟರ್ ಇವಾಗಲೂ ಕೂಡ 100 ಕಿಲೋಮೀಟರ್ ಚಂದ್ರನ ಮೇಲ್ಮೈಯಿಂದ ಸುತ್ತುತ್ತಾ ಇರೋದು. ವಿಕ್ರಮ್ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗ್ ನಿಯರ್ ದಿ ಸೌತ್ ಪೋಲ್ ಆಗಬೇಕಾಗಿತ್ತು. ಸೌತ್ ಪೋಲ್ ಅಂತಂದರೆ ನಮಗೆ ಅದರದ್ದು ಬಗ್ಗೆ ಏನೂ ಗೊತ್ತಿಲ್ಲ. ದಕ್ಷಿಣ ಧ್ರುವ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಪ್ರಜ್ಞಾನ್ ರೋವರ್ದು ವಿಶೇಷತೆ ಅಂತಂದರೆ ಎಲ್ಲನೂ ಕೂಡ ನಮ್ಮ ಭಾರತೀಯರೇ ಮಾಡಿದ್ದು. ನಾನು ಪದೇ ಹೇಳ್ತಾ ಇದ್ದೀನಿ, ಎಲ್ಲರೂ ತುಂಬ ಪ್ರಶಂಸೆ ಮಾಡಬೇಕಾದದ್ದು ಅಂತಂದರೆ ಎಲ್ಲನೂ ಕೂಡ ಇದರಲ್ಲಿ ಹೇಳುವ ಹಾಗೆ ಒಂದು ಸ್ಕ್ರೂ ಕೂಡ ಇಂಡಿಯಾದವರೇ ಮಾಡಿರೋದು. ದೇಶೀಯವಾಗಿ ವಿದೇಶೀಯ ವಸ್ತುಗಳು ಇಲ್ಲವೇ ಇಲ್ಲ, ಯಾವುದೂ ಕೂಡ ಇಲ್ಲ. ಎಲ್ಲಾನು ಸ್ವದೇಶಿ ನಿರ್ಮಿತ ವಸ್ತುಗಳಿಂದಾನೇ ಆಗಿರೋದು. ಈ ಆರ್ಬಿಟರ್ದು 14 ಇಂಡಿಯನ್ ಪೇಲೋಡ್ಸ್, 14 ಅದರಲ್ಲಿ ಒಟ್ಟು ಹೇಳ್ತಾ ಇರೋದು ನಾನು 14 ಇಂಡಿಯನ್ ಪೇಲೋಡ್ಸ್ ಅಂತಂದರೆ ಎಕ್ಸ್ಪೆರಿಮೆಂಟ್ಸ್ ಅಂತ ಅನ್ಕೋಬೋದು ರಫ್ ಆಗಿ. ಅದರಲ್ಲಿ 8 ಆರ್ಬಿಟರ್ಗೆ ಅಂತ ಅಂದ್ಕೊಂಡಿದ್ದು, 4 ಲ್ಯಾಂಡರ್ಗೆ ಅಂದ್ಕೊಂಡಿದ್ದು, 2 ರೋವರ್ಗೆ ಅಂತ ಅಂದ್ಕೊಂಡಿದ್ದು. ಸೊ ಆ ಅರ್ಥದಲ್ಲಿ ಆರ್ಬಿಟರ್ ಪೇಲೋಡ್ಸ್ಗಳು ಎಲ್ಲನೂ ಕೂಡ ಅದು ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದು ಅದೆಲ್ಲಾನು ಕೂಡ ಆಗ್ತಾ ಇದೆ. ಇಲ್ಲಿ ತನಕ ಆಗ್ತಾ ಇದೆ. ಭರವಸೆಯನ್ನು ಕಳೆದುಕೊಳ್ಳುವಂತ ಯಾವುದೇ ಖಂಡಿತ ಇಲ್ಲ. ಆರ್ಬಿಟರ್ ಕರೆಕ್ಟಾಗಿ ಆಗಿದೆ.
ಎಸ್ ಓಕೆ ಎಸ್ ಸರ್, ಅಂತಿಮವಾಗಿ ಈಗಾಗಲೇ ಹೇಳಿದ ಹಾಗೆ ಒಂದು ದೊಡ್ಡ ಯೋಜನೆ, ಯಾರು ಕೂಡ ಕೈ ಹಾಕದಿರುವಂತಹ ಒಂದು ಯೋಜನೆ. ಒಂದು ನಿಮಿಷ, ಕೈ ಹಾಕದೇ ಇರುವುದು ಅಂತಂದರೆ ನಾವು ಕೆಲವು ವಿಷಯಗಳನ್ನು ಇರೋದನ್ನು ಒಪ್ಕೋಬೇಕು. ಸೌತ್ ಕಡೆಗೆ ಹೋಗಿಲ್ಲ ಯಾರೂ, ಲ್ಯಾಂಡ್ ಆಗಿಲ್ಲ. ಬಟ್ ಕೆಲವು ಇದರ ಪ್ರಕಾರ ಆ ಕಡೆ ಸೈಡ್ಗೆ ಹೋಗಿ ಕೆಲವು ವಸ್ತುಗಳು ಅಲ್ಲಿ ಹೋದಾಗ ಬಿದ್ದು ಪ್ಲಾನ್ ಮಾಡಿದ್ದೆ ಅದಕ್ಕೋಸ್ಕರ ಅಂತಾನು ಕೂಡ ಕೆಲವರು ಹೇಳ್ತಾರೆ. ಅದರದ್ದು ಆ ತರಹ ಹೇಳ್ತಾರೆ. ಅದರದ್ದು ಪ್ರಯತ್ನ ಪಟ್ಟಿರುವುದೇ ಕೂಡ ಅದು ಕೂಡ ವಿಶೇಷ ಅಂತ ಅದು ವಿಶೇಷತೆ ಅಂತ ಹೇಳಿ. ಅಂದ್ರೆ ಇಂಥ ಪೂರ್ಣ ಪ್ರಮಾಣದ ಒಂದು ಪ್ರಯತ್ನ ಅಂತ ಇದನ್ನ ಹೇಳಬಹುದು. ಸೊ ಅದು ತುಂಬಾ ವಿಶೇಷತೆಯಿಂದ ಕೂಡಿರುವಂತದ್ದು. ಎಸ್ ಸರ್, ಈಗ ಅಂತಿಮವಾಗಿ ಹೇಳೋದಾದ್ರೂ ಕೂಡ ಇನ್ನು ಕೂಡ ವೈಫಲ್ಯತೆ ಅನ್ನುವಂಥದ್ದ ಒಂದು ನಿರ್ಧಾರಕ್ಕೆ ನಾವು ಇನ್ನೂ ಕೂಡ ಬಂದಿಲ್ಲ. ಯಾವ ವೈಫಲ್ಯತೆ ಅಂತ ಹೇಳುವ ಹಾಗೆ ಇಲ್ಲ ಅನ್ನುವಂಥದ್ದು. ಇನ್ನು ನಮ್ಮ ನೆರೆಯ ರಾಷ್ಟ್ರಗಳು ವಿಘ್ನ ಸಂತೋಷಿಗಳು ಅಂತ ಹೇಳಬಹುದು. ಸೊ ಸಾಕಷ್ಟು ರೀತಿಯ ಲೇವಡಿಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಕುರಿತಾಗಿ ಏನ್ ಹೇಳ್ತೀರಾ? ನಮ್ಮ ಭಾರತೀಯ ನಾಗರಿಕನಾಗಿ ನಾವು ಯಾವ ರೀತಿ ಯೋಚನೆಯನ್ನ ಮಾಡಬೇಕು ಅಂತ? ಬೇರೆಯವರು ಮಾತಾಡಿದ್ದಕ್ಕೆ ಗೋಲಿಮಾರ್. ನಮ್ಮ ಭಾರತ ದೇಶದ ವಿಜ್ಞಾನಿಗಳು ತಮ್ಮ ಸ್ವಂತಿಕೆಯಿಂದ ಚಂದ್ರನ ಮೇಲೆ ಹೋಗಿದ್ದಾರೆ ಅಂತಂದ್ರೆ ಹೊಟ್ಟೆ ಉಡಿಪಡೋರು ಇದ್ದೇ ಇರ್ತಾರೆ. ಅದಕ್ಕೆ ಗಮನನೇ ಕೊಡದೇನೆ ಖಂಡಿತವಾಗ್ಲು ಇನ್ನೊಂದ್ಸಲ ಮಿಷನ್ ಹೋದಾಗ ಖಂಡಿತವಾಗಿ ತಲುಪ್ತೀವಿ. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಈ ವಿಜ್ಞಾನ ಅಂತನ್ನುವುದು ಯಾವುದೇ ಒಬ್ಬರ ಸ್ವತ್ತು ಅಲ್ಲ. ಮತ್ತೆ ಇವತ್ತು ಏನು ತಿಳ್ಕೊಂಡಿರ್ತೀವೋ ನಾಳೆನೂ ಅದೇ ಆಗ್ಬೇಕು ಅಂತಾನೂ ಏನೂ ಇಲ್ಲ. ಮನುಷ್ಯ ಕಲ್ತ್ಕೊಳ್ಳೋದೇ ಬಿದ್ದು ಆಮೇಲಿಂದ ನಡೆಯೋದು ಕಲ್ತ್ಕೊಳ್ಳೋದು. ಹಾಗಾಗಿ ಬೇರೆಯವರು ಏನೋ ಮಾತಾಡ್ತಾರೆ ಅಂತನ್ನುವುದು ಗಮನ ಕೊಡುವುದು ಒಂದು ಚೂರೂ ಅವಶ್ಯಕತೆ ಇಲ್ಲ. ಅಂದ್ರೆ ಆಂತರಿಕ ಚರ್ಚೆಗಳಿಗೆ ಅವಕಾಶವನ್ನ ಕೊಡುವಂತ ವಿಚಾರಗಳು ಬೇಡ. ಖಂಡಿತವಾಗೂ ಕೂಡ. ಮತ್ತೆ ಪ್ರತಿಯೊಬ್ಬ ನಾಗರಿಕರು ಕೂಡ ಇಸ್ರೋ ಸಂಸ್ಥೆಯ ಪ್ರತಿಯೊಬ್ಬ, ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಪ್ರತಿಯೊಬ್ಬ ವಿಜ್ಞಾನಿ ಮೊನ್ನೆ ಟಿವಿನಲ್ಲಿ ಬಂದಾಗಲೂ ಹೇಳ್ತಾ ಇದ್ರು, ರಾತ್ರಿ 1 ಗಂಟೆ 1.5 ಗಂಟೆನಲ್ಲಿ ಆ ಟೀ ತಂದು ಕೊಡುವ ಹುಡುಗನಲ್ಲೂ ಕೂಡ ಆ ಕುತೂಹಲ ಕಾಣ್ತಾ ಇತ್ತು, ಹುಮ್ಮಸ್ಸು. ಹಾಗೆ ಪ್ರತಿಯೊಬ್ಬರೂ ಕೂಡ ಅವರ ಫುಲ್ 100% ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಕೆಲವು ಸಲ ಎಕ್ಸ್ಪೆರಿಮೆಂಟ್ಗಳು ತಪ್ಪಾಗುತ್ತೆ. ಬಟ್ ತಪ್ಪಾಗಿದೆ ಅಂತನ್ನುವುದಕ್ಕಿಂತ ಎಲ್ಲಿ ತಪ್ಪಾಗಿದೆ ಅಂತ ನೋಡಿಕೊಂಡು ವಿಚಾರ. ಯಾಕಂದ್ರೆ ಅದು ಶುರುವಾದಂತಹ ಒಂದು ಹಂತದಲ್ಲೂ ಕೂಡ ಸಾಕಷ್ಟು ವಿಶೇಷತೆಗಳು ಇತ್ತು. ಅದರಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಆಗಿರುವಂತಹ ಒಂದು ವಿಚಾರ ಆಗಿರ್ಬೋದು. ಯಾಕಂದ್ರೆ ಎಲ್ಲೋ ಒಂದು ಕಡೆ ತಮಾಷೆ ಕೂಡ ಮಾಡ್ತಾ ಇದ್ರು, ಬೆಂಗಳೂರಿನಲ್ಲಿ ರಸ್ತೆಗೆ ಆಗುವಂತಹ ಖರ್ಚು ನಮ್ಮ ಈ ಒಂದು ಉಪಗ್ರಹ ಆಗಿದೆ ಅನ್ನುವಂಥದ್ದು. ಎಸ್ ಸರ್, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಅತ್ಯಮೂಲ್ಯವಾದ ಮಾಹಿತಿಯನ್ನ ನೀಡುತ್ತೀರಾ. ಚಂದ್ರಯಾನ ಅನ್ನುವಂಥದ್ದು ನಿಜವಾಗ್ಲೂ ಏನು, ಅದರ ಒಂದು ಪ್ರೊಸೆಸ್ ಅನ್ನುವಂಥದ್ದು ಏನು, ಆ ಹಂತಗಳು ಏನು ಅನ್ನುವಂಥದ್ರ ಕುರಿತಾಗಿ ಉತ್ತಮವಾದ ಮಾಹಿತಿಯನ್ನ ನೀಡುತ್ತೀರಾ. ಇನ್ನು ಕೂಡ ಸಾಕಷ್ಟು ಕಾಲಾವಕಾಶ ಅನ್ನುವಂಥದ್ದಿದೆ. ಸೊ ಕೈಗೊಂಡಿರುವಂತಹ ಯೋಜನೆ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಲಿ ಅನ್ನುವಂಥದ್ದು ನಮ್ಮದು ಕೂಡ ಒಂದು ಆಶಯ. ಧನ್ಯವಾದ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ಭಾರತ ಬಾಹ್ಯಾಕಾಶ ಸಂಸ್ಥೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳ್ಬೋದು ಚಂದ್ರಯಾನ 2 ಅನ್ನುವಂಥದ್ದು. ಕೊನೆಯಲ್ಲಿ ಒಂದು ಹೇಳುವುದಕ್ಕೆ ಇಷ್ಟಪಡ್ತೀನಿ. ಮಾಮೂಲಿ ಬಲ್ಬ್ ಕಂಡುಹಿಡಿಯುವಾಗ ಎಡಿಸನ್ಗೆ ಯಾರೋ ತಮಾಷೆ ಮಾಡಿದ್ರಂತೆ, 100 ಸಲ 200 ಸಲ 300 ಸಲ ಮಾಡಿ ಹಾಳಾದ್ರಲ್ಲ, ಪ್ರಯೋಜನ ಇಲ್ವಲ್ಲ, ಅಷ್ಟು ಸಲ ಎಕ್ಸ್ಪೆರಿಮೆಂಟ್ ಫೇಲ್ ಆಯಿತು ಅಂತ. ಆವಾಗ ಅವನು ಹೇಳಿದ್ನಂತೆ, ಯಾರು ಹೇಳಿದ್ರು ಫೇಲ್ ಆಯಿತು ಅಂತ? ಅದು ನೀವು ನೋಡುವ ದೃಷ್ಟಿ ಅಷ್ಟೇ. ನಾನು 1000 ಎಕ್ಸ್ಪೆರಿಮೆಂಟ್ ಮಾಡಿ 1000ದಿಂದ ಬರಲ್ಲ ಅಂತ ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದ್ನಂತೆ. ಸೊ ನಾವು ಆ ನಿಟ್ಟಿನಲ್ಲಿ ಆ ದಿಸೆಯಲ್ಲಿ ಹೋಗ್ಬೇಕು ಅಂತ ಹೇಳಿ ಯಾವ ರೀತಿ ಮಾಡಿದ್ರೆ ವೈಫಲ್ಯವಾಗುತ್ತೆ ಅನ್ನುವಂಥದ್ದನ್ನ ಕಲ್ತ್ಕೊಂಡಿದ್ದೀನಿ ಅನ್ನುವಂಥ ಒಂದು ವಿಚಾರ. ಎಸ್ ಸರ್, ಧನ್ಯವಾದ. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಸುಮಾರು 900 ಕೋಟಿ ರೂಪಾಯಿಯಲ್ಲಿ ಆಗಿರುವಂತಹ ಈ ಒಂದು ಯೋಜನೆ ಏನಿದೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಒಂದು ವಿಚಾರ. ಸೊ ಎಲ್ಲೋ ಒಂದು ಕಡೆ ಇದು ವೈಫಲ್ಯತೆಯನ್ನು ಕಂಡಿಲ್ಲ ಅನ್ನುವಂಥದ್ದು ನಾವು ಪ್ರಮುಖವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. 95% ಇದು ಸಕ್ಸೆಸ್ ಆಗಿದೆ. ಇನ್ನು ಉಳಿದಿರುವಂತಹ ಒಂದು 5% ಏನಿದೆ ಇದು ಸಕ್ಸೆಸ್ ಆಗುತ್ತೋ ಇಲ್ವೋ ಅನ್ನುವಂಥದ್ದನ್ನು ಇನ್ನು ಕೆಲವು ದಿನಗಳ ಅಂತರದಲ್ಲಿ ನಾವೆಲ್ಲರೂ ಕೂಡ ತಿಳಿದುಕೊಳ್ಳುವಂತಹ ಒಂದು ವಿಚಾರ ಕೂಡ ಇದೆ. ಅಂತಿಮವಾಗಿ ನಮ್ಮ ಹೆಮ್ಮೆಯ ವಿಜ್ಞಾನಿಗಳ ಈ ಒಂದು ಪ್ರಯತ್ನವನ್ನ ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಕೂಡ ಇದಕ್ಕೆ ಪ್ರಶಂಸೆಯನ್ನ ಕೊಡಬೇಕು, ಹೆಮ್ಮೆ ಪಡಬೇಕು ಅನ್ನುವಂಥದ್ದು ಅಂತಿಮವಾಗಿ ನಾವು ಹೇಳ್ತಾ ಇರುವಂತಹ ವಿಚಾರ. ಈಗಾಗಲೇ ಕೈಗೊಂಡಿರುವಂತಹ ಯೋಜನೆ ಏನಿದೆ, ವಿಕ್ರಮ್ ಲ್ಯಾಂಡರ್ ಏನಿದೆ, ಆದಷ್ಟು ಬೇಗ ಅದು ಆ ಒಂದು ಆರ್ಬಿಟರ್ನ ಸಂವಹನಕ್ಕೆ ಸಿಕ್ಕಿ ಸಂಪರ್ಕವನ್ನ ಮತ್ತೆ ಪಡೆದುಕೊಂಡು ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಯೋಜನೆ ಅನ್ನುವಂಥದ್ದು ಯಶಸ್ವಿಯಾಗಲಿ ಅನ್ನುವಂಥದ್ದು ನಮ್ಮದು ಒಂದು ಆಶಯ. ಸೊ ಇದಾಗಿರುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.